ಇದು ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಮಾತ್ರ ಅಲ್ಲ, ಕರಾವಳಿ ಭಾಗ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಮತ್ತೆ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ಮಂಗಳೂರಿನ ಕೇಂದ್ರ ಕಾರಾಗೃಹ ಚರ್ಚೆ ಆಗ್ತಾ ಇದೆ. ಅದಕ್ಕೂ ಕೂಡ ನಿನ್ನೆ ರಾತ್ರಿ ಅಲ್ಲಿ ನಡೆದಿರುವಂತಹ ಘಟನೆ ಅಂದ್ರೆ ಇಡೀ ಕರಾವಳಿ ಮಾತ್ರ ಅಲ್ಲ, ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ತಮಗೆಲ್ಲರೂ ಕೂಡ ಗೊತ್ತಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗಿತ್ತು. ಆ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ನೌಶಾದ್ನ ಮೇಲೆ ನಿನ್ನೆಯ ದಿನ ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಅಂದ್ರೆ ಜೈಲಿನಲ್ಲೇ ಸಹ ಕೈದಿಗಳಿಂದ ದಾಳಿ ಆಗಿರುವಂಥದ್ದು, ಹಲ್ಲೆಗೆ ಯತ್ನ ಆಗಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇದು ಬಹಳಷ್ಟು ಚರ್ಚೆಗೆ ಹುಟ್ಟು ಹಾಕಿದೆ, ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಅಡುಗೆ ತಯಾರಿಸ್ತಾ ಇದ್ದಂತಹ ಕೈದಿಯ ಮೇಲೆ ಮುನೀರ್ ಎಂಬ ಕೈದಿ ದಾಳಿಯನ್ನ ಮಾಡಿದ್ದಾನೆ, ಹಲ್ಲೆಯನ್ನ ಮಾಡಿದ್ದಾನೆ. ಅಂದರೆ ಮಂಗಳೂರು ಕೇಂದ್ರ ಕಾರಾಗೃಹ ಏನಾಗ್ತಾ ಇದೆ, ಅಲ್ಲಿ ಕೈದಿಗಳು ಎಷ್ಟು ಸೇಫ್ ಅಥವಾ ಸಿಬ್ಬಂದಿಗಳು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆಯನ್ನ ಇಂತಹ ಘಟನೆಗಳು ಹುಟ್ಟು ಹಾಕುವಂತೆ ಮಾಡಿದೆ. ಕಾರಣ ಈ ಹಿಂದೆಯೂ ಕೂಡ ನಾವು ಗಮನಿಸಿದ್ದೀವಿ, ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಗಾಂಜಾ ಸಪ್ಲೈ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಹುದೊಡ್ಡದಾಗಿರುವಂತಹ ರಾಜ್ಯ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಪ್ರಕಟವಾಗಿತ್ತು. ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಂದರೆ ಜೈಲಿನ ಹೊರಭಾಗಿಂದ ಗಾಂಜಾವನ್ನ ಪೊಟ್ಟಣವನ್ನ ಎಸೆಯುವಂತಹ ಒಂದು ವಿಡಿಯೋ. ಇವೆಲ್ಲದರ ಜೊತೆಗೆ ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ, ಯಾವುದು ಕೂಡ ಸರಿಯಿಲ್ಲ ಅಂತ ಗೊತ್ತಾಗಿ ತುಂಬ ದೊಡ್ಡ ಮಟ್ಟದ ಸಮಸ್ಯೆಯನ್ನ ಮಂಗಳೂರಿನ ಜನತೆಗೆ ಈ ಸಿಬ್ಬಂದಿಗಳು ಜೊತೆಗೆ ಸರ್ಕಾರ ನೀಡಿತ್ತು. ಏನು ಅಂತ ಹೇಳಿದಾಗ, ಜೈಲಿನಲ್ಲಿ ಈ ರೀತಿ ಚಟುವಟಿಕೆಗಳನ್ನು ನಿಲ್ಲಿಸಬೇಕು, ಕಂಟ್ರೋಲ್ಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾಮರನ್ನು ಅಳವಡಿಸಿದರು. ಆ ಜಾಮರಿಂದ ಸಮಸ್ಯೆ ಆಗಿರುವಂಥದ್ದು ಜನಸಾಮಾನ್ಯರಿಗೆ ಹೊರತು ಯಾವುದೇ ರೀತಿಯ ಇಂತಹ ಕ್ರೈಮ್ ಚಟುವಟಿಕೆಗಳು ಕಂಟ್ರೋಲ್ಗೆ ಬರಲಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಹಾಗಿದ್ದಾಗ ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾ ಇದೆ. ಇವೆಲ್ಲರ ಜೊತೆಗೆ ಮಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಏನಾಗ್ತಾ ಇದೆ, ಜೊತೆಗೆ ಏನು ಮಾಡ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗಳ ಜೊತೆಗೆ ಇವತ್ತಿನ ಚರ್ಚೆನ ಪ್ರಾರಂಭ ಮಾಡಬೇಕು. ಅಷ್ಟೇ ಕೂಡ ಏನಾಗಿದೆ ನಿನ್ನೆಯ ದಿನ, ಇವತ್ತಿನ ದಿನ ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಆರೋಪಿ ಮೇಲೆ ಜೈಲಲ್ಲೇ ಹಲ್ಲೆ. ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ದಾಳಿ. ಮತ್ತೆ ಸುದ್ದಿಯಲ್ಲಿ ಮಂಗಳೂರು ಕೇಂದ್ರ ಕಾರಾಗೃಹದ ಅವ್ಯವಸ್ಥೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ಆರೋಪಿ ಚೊಟ್ಟೆ ನೌಶದ್ ಮೇಲೆ ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಇತರ ಕೈದಿಗಳು ದಾಳಿ ಮಾಡಿದ ಘಟನೆ ನಡೆದಿದೆ. ಅದೃಷ್ಟವಶಾತ್ ನೌಶದ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರು ಕಾರಾಗೃಹಕ್ಕೆ ಸ್ಥಳಾಂತರಿಸುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಚೊಟ್ಟೆ ನೌಶದ್ ಪೊಲೀಸ್ ಕಸ್ಟಡಿ ಅವಧಿ ಸೋಮವಾರ ಅಂತ್ಯ. ಆರೋಪಿ ಚೊಟ್ಟೆ ನೌಶದ್ ಪೊಲೀಸ್ ಕಸ್ಟಡಿ ಅವಧಿ ಸೋಮವಾರ ಅಂತ್ಯವಾಗಿತ್ತು. ಹಾಗಾಗಿ ಪೊಲೀಸರು ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಬಳಿಕ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಮಾಡಲು ಸಿದ್ಧತೆ ನಡೆಸಿದ್ದರು. ಈ ಮಧ್ಯೆ ನೌಶದ್ ಮಂಗಳೂರು ಜೈಲಿನಲ್ಲಿ ಯಾರನ್ನೋ ನೋಡಬೇಕು ಎಂದಿದ್ದ. ಹಾಗಾಗಿ ಜೈಲಿನಲ್ಲಿ ಮತ್ತೋರ್ವ ಕೈದಿ ಭೇಟಿಗಾಗಿ ಪೊಲೀಸರು ಕರೆದುಕೊಂಡು ಬಂದಿದ್ದರು. ಸಹ ಕೈದಿಗಳಿಂದ ಏಕಾಏಕಿ ಕಲ್ಲು, ಕೈಗೆ ಸಿಕ್ಕ ವಸ್ತುಗಳಿಂದ ದಾಳಿ. ಈ ವೇಳೆ ಇದ್ದಕ್ಕಿದ್ದಂತೆ ನೌಶದ್ ಮೇಲೆ ಸಹ ಕೈದಿಗಳು ಏಕಾಏಕಿ ಕಲ್ಲು ಹಾಗೂ ಮಾರಕಾಯುಧಗಳಿಂದ ದಾಳಿ ಮಾಡಲಾಗಿದ್ದು, ಇದರಿಂದ ನೌಶದ್ಗೆ ಗಾಯವಾಗಿದೆ ಎಂದು ತಿಳಿದು ಬಂದಿದೆ. ಚೊಟ್ಟೆ ನೌಶದ್ ಹಿನ್ನೆಲೆ ನೋಡೋದಾದ್ರೆ, ಆರೋಪಿ ನೌಶದ್ ಅಲಿಯಾಸ್ ವಾಮಂಜೂರು ನೌಶದ್ ಅಲಿಯಾಸ್ ಚೊಟ್ಟೆ ನೌಶದ್ ಸುಹಾಸ್ ಶೆಟ್ಟಿ ಕೊಲೆಗೆ ಉಳಿದ ಆರೋಪಿಗಳ ಜೊತೆ ಸಂಚು ರೂಪಿಸಿ ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಈತನ ವಿರುದ್ಧ ಸುರತ್ಕಲ್, ಬಜ್ಪೆ, ಮೂಡಬಿದ್ರೆ, ಮಂಗಳೂರು ಉತ್ತರ ಮತ್ತು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ಕೊಲೆ ಯತ್ನ, ದರೋಡೆಗೆ ಸಂಚು ಸೇರಿದಂತೆ ಒಟ್ಟು 6 ಪ್ರಕರಣಗಳು ದಾಖಲಾಗಿವೆ.
ಇನ್ನು ನಗರದ ಜೈಲಿನಲ್ಲಿ ಚೊಟ್ಟೆ ನೌಷದ್ ಮೇಲೆ ನಡೆದ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕ್ವಾರಂಟೈನ್ ಸೆಲ್ ವಿಭಾಗದ ವಿಚಾರಣಾ ಬಂದಿಗಳು ಜೈಲಿನ ಕಚೇರಿ ಮುಂಭಾಗ ನಿಂತು ಬಿ ಬ್ಯಾರಕ್ ಕೈದಿಗಳನ್ನು ಗುರಾಯಿಸಿದ್ದರು. ಈ ಕಾರಣಕ್ಕಾಗಿ ಪರಸ್ಪರ ಅವಾಚ್ಯ ಶಬ್ದಗಳೊಂದಿಗೆ ಬೈದಾಡಿಕೊಂಡು ಕೂಗಾಡಿದ್ದರು. ಸಿಮೆಂಟ್ ಬ್ಲಾಕ್ ಅನ್ನು ಒಡೆದು ಅದರ ತುಂಡುಗಳನ್ನು ಎಸೆದಿದ್ದರು. ಬಿ ಬ್ಯಾರಕ್ನ ಕೈದಿಗಳು ಮಧ್ಯದ್ವಾರದ ಗೇಟ್ ಅನ್ನು ದೂಡಿ ಹೊರಬಂದು ಕಚೇರಿಯ ಡೋರಿನ ಗ್ಲಾಸ್ ಅನ್ನು ಕೈನಿಂದ ಹೊಡೆದು ಹಾನಿ ಮಾಡಿದ್ದಾರೆ. ಈ ವೇಳೆ ಅಲ್ಲಿದ್ದ ವಿಚಾರಣಾ ಸಿಬ್ಬಂದಿ ಒಬ್ಬನಿಗೆ ಕಾಲಿಗೆ ಗಾಯವಾಗಿದೆ. ಮಂಗಳೂರಿನ ಕಾರಾಗೃಹದ ಅಧೀಕ್ಷಕರು ಬರ್ಕೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ತಮಗೆಲ್ಲರೂ ಗೊತ್ತಿದೆ. ಜೊತೆಗೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ನೌಷದ್ ಮೇಲೆ ನಿನ್ನೆ ದಿನ ಜೈಲಲ್ಲೇ ಹಲ್ಲೆ ನಡೆಸಿರುವಂಥದ್ದು. ಇವೆಲ್ಲದರ ಜೊತೆಗೆ ಇವತ್ತು ಕೂಡ ಮಂಗಳೂರು ಕೇಂದ್ರ ಕಾರಾಗೃಹ ಒಂದು ಕಡೆ ನಿನ್ನೆ ದಿನ ಇಂತಹ ಘಟನೆ ನಡೆದಿತ್ತು. ಇದು ಕೂಡ ರಾಜ್ಯವನ್ನೇ ಬಹಳಷ್ಟು ಬೆಚ್ಚಿ ಬಿಡಿಸುವಂತೆ ಮಾಡುತ್ತೆ. ಯಾಕಂದರೆ ಜೈಲಿನ ಒಳಗಡೆ ಈ ರೀತಿಯ ಪ್ರಕರಣಗಳು ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ ಅಂತ ಬಂದಾಗ ನಿನ್ನೆಯ ದಿನ ಈ ರೀತಿ ಘಟನೆ ಆದಾಗ ಬಹಳಷ್ಟು ಒಂದು ಅಲರ್ಟ್ ಆಗಿರ್ತಾರೆ ಡಿಪಾರ್ಟ್ಮೆಂಟ್ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾಗ ಇಲ್ಲ. ಅಗೇನ್ ಇವತ್ತು ಒಂದು ದಿನ ಕೂಡ ಗ್ಯಾಪ್ ಇಲ್ಲ. ಇವತ್ತು ಕೂಡ ಇದೇ ರೀತಿ ಜೈಲಿನಲ್ಲಿ ಅಡುಗೆ ತರಿಸಿದಂತಹ ಕೈದಿಯ ಮೇಲೆ ಸಹ ಕೈದಿ ಮತ್ತೊಬ್ಬ ಕೈದಿ ಮುನೀರ್ ಅನ್ನುವಂತಹ ಒಬ್ಬ ಅಟ್ಯಾಕ್ ಮಾಡ್ತಾನೆ ಅಂತ ಬಂದಾಗ ಏನು ಮಾಡ್ತಾ ಇದೆ ಮಂಗಳೂರು ಕೇಂದ್ರ ಕಾರಾಗೃಹ, ಏನು ಮಾಡ್ತಾ ಇದೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಏನು ಮಾಡ್ತಾ ಇದೆ ನಮ್ಮ ಸರ್ಕಾರ ಅನ್ನುವಂಥ ಪ್ರಶ್ನೆಗಳ ನಡುವೆ ಇಸ್ ಇಟ್ ಸೇಫ್ ಅನ್ನುವಂಥ ಪ್ರಶ್ನೆಗಳ ನಡುವೆ ಜನರಿಗೆ ಬರೆಯನ್ನು ಈಗಾಗಲೇ ಹಾಕಿದ್ದಾರೆ ಜಾಮರ್ ಮೂಲಕ. ಸೊ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯರಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ ಅವರಿದ್ದಾರೆ. ಆತ್ಮೀಯರಿಂದ ಸ್ವಾಗತ. ಕುಂದೇಶ್ವರ ಸರ್ ತಮಗೆ. ಎಸ್ ಸರ್, ನಮಸ್ತೆ. ಜಿತೇಂದ್ರ ಕುಂದೇಶ್ವರ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಎಲ್ಲದರ ಜೊತೆಗೆ ತಾವು ಕೂಡ ಈ ಒಂದು ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಆಗ್ತಾ ಇರುವಂತಹ ಅದೆಷ್ಟೋ ಘಟನೆಗಳನ್ನು, ಅಲ್ಲಿ ಮೊಬೈಲ್ ಫೋನ್ಗಳಿವೆ ಕೈದಿಗಳ ಬಳಿಯಲ್ಲಿ, ಗಾಂಜಾ ಸಪ್ಲೈ ಆಗುತ್ತೆ, ಜೊತೆಗೆ ಬೇಕಾಬಿಟ್ಟಿಯಾಗಿರುವಂಥ ಅಮಲು ಪದಾರ್ಥಗಳು ಕೂಡ ಅವರಿಗೆ ಸಪ್ಲೈ ಆಗುತ್ತೆ, ಜೊತೆಗೆ ಹೊರಗಿನ ಕಾಂಟ್ಯಾಕ್ಟ್ಗಳು ಎಲ್ಲವೂ ಕೂಡ ಇರುತ್ತೆ. ಇದನ್ನೆಲ್ಲ ಮಟ್ಟ ಹಾಕಬೇಕು ಅಥವಾ ಕಂಟ್ರೋಲ್ ಮಾಡಬೇಕು. ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಇವರುಗಳಿಗೆ. ಅವರನ್ನು ಕಂಟ್ರೋಲ್ ಮಾಡಬೇಕಂತ ಬಂದಾಗ ಮಾಡಿರುವಂಥ ಕಂಟ್ರೋಲ್ ಯಾರಿಗೆ, ಗಾಯದ ಮೇಲೆ ಬರೆ ಹಾಕಿರುವಂಥದ್ದು ಯಾರಿಗೆ ಅಂತ ಬಂದಾಗ ನಮ್ಮ ಜನಸಾಮಾನ್ಯರಿಗೆ ಇಂಟರ್ನೆಟ್ ಜಾಮರನ್ನು ಹಾಕಿಕೊಂಡು ಬಹಳಷ್ಟು ಕಷ್ಟವನ್ನು ಕೊಟ್ಟರು. ತಮಗೆಲ್ಲರೂ ಕೂಡ ಗೊತ್ತಿದೆ. ಆದರೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಯ್ತಾ ಇವರಿಂದ? ನೋ ಚಾನ್ಸ್. ಒಂದು ಎಳ್ಳು ನೀರಷ್ಟು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಿಂತ ಪ್ರಾಬ್ಲಮ್ ಜಾಸ್ತಿ ಆದದ್ದು ಅನ್ನೋದಕ್ಕೆ ಇಂತಹ ಘಟನೆಗಳು ಸಾಕ್ಷಿ. ಇವೆಲ್ಲದರ ಜೊತೆಗೆ ಮತ್ತೆ ಮರುಕಳಿಸ್ತಾ ಇದೆ. ಆ್ಯಂಡ್ ಈಗ ಅಗೇನ್ ಇವತ್ತು ಕೂಡ ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಸರ್ ಏನು ಹೇಳ್ತೀರಿ? ಮಂಗಳೂರು ಕೇಂದ್ರ ಕಾರಾಗೃಹ ಬಹಳಷ್ಟು ಚರ್ಚೆಯನ್ನು ಹುಟ್ಟುಹಾಕುವಂತೆ ಮಾಡಿದೆ. ಇವೆಲ್ಲದರ ಜೊತೆಗೆ ಈ ರೀತಿ ಕೈದಿಗಳ ಮಾರಾಮಾರಿ ಗಲಾಟೆಗಳು. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಮಂಗಳೂರು ಜೈಲಿನಲ್ಲಿ ನಾನಾ ರೀತಿಯ ಸಮಸ್ಯೆಗಳಿದೆ. ಒಂದು ಮೂಲಭೂತ ಸಮಸ್ಯೆ, ಇನ್ನೊಂದು ಮೂಲಭೂತವಾದಿ ಮತಾಂಧರ ಸಮಸ್ಯೆ, ಮತ್ತೆ ಮೂಲ ಕೈದಿಗಳು ಮತ್ತೆ ಆಗಾಗ ಬರುವಂತ ವಿಚಾರಣಾಧೀನ ಕೈದಿಗಳು ಬರ್ತಾ ಇರ್ತಾರೆ, ಅವರ ನಡುವಿನ ಘರ್ಷಣೆ ಸಮಸ್ಯೆ. ಮತ್ತೊಂದು ಎ ಬ್ಯಾರಕ್ ಮತ್ತೆ ಬಿ ಬ್ಯಾರಕ್, ಹಿಂದೂ ಮುಸ್ಲಿಂ ಇರುವಂತ ವಿಭಾಗ ಇರುವಂತ ಎರಡು ಬ್ಯಾರಕ್ಗಳು, ಅಲ್ಲಿಯ ನಡುವೆ ಇರುವಂತಹ ಸಮಸ್ಯೆ. ಮತ್ತೆ ಕೈದಿಗಳು ಆ ಬ್ಯಾರಕ್ನ ಒಳಗಡೆ, ಆಯಾ ಬ್ಯಾರಕ್ನ ಒಳಗಡೆ ಹೊಸದಾಗಿ ಬಂದಂತಹ ಕೈದಿಗಳನ್ನ ರ್ಯಾಗಿಂಗ್ ಸೇವೆ ಮಾಡಿಸೋದು, ನಾನಾ ತರದ ಕೀಟಲೆ ಕೊಡುವಂಥದ್ದು, ಅಂಥದ್ದೊಂದು ಸಮಸ್ಯೆ. ಮತ್ತೆ ಅಲ್ಲಿ ಇನ್ನೊಂದು ವ್ಯವಹಾರ, ಹೊರಗಡೆಯಿಂದ ಬಂದಂತಹ ಏನು ಇವರಿಗೆ ಸವಲತ್ತುಗಳನ್ನು ಕೊಡಬೇಕಾದ್ರೆ ಕೋರ್ಟ್ ಮೂಲಕ ಇಲ್ಲಿ ಊಟ ಎಲ್ಲ ಮನವಿ ಮಾಡೋದು ಕ್ರಮ. ಆದರೆ ಇಲ್ಲಿ ಒಳಗಡೆಯಿಂದ ಅವರು ಏನಾದರೂ ಕೈದಿಗಳು ಹಣ ಕೊಟ್ಟರೆ ಒಂದಕ್ಕೆ 10 ಪಟ್ಟು, ಕೆಲವೊಮ್ಮೆ 20 ಪಟ್ಟು ಆ ರೀತಿಯಾಗಿ ಮೊತ್ತವನ್ನು ತೆತ್ತು ಸಿಗರೇಟು, ಬೀಡಿ, ಕೆಲವೊಮ್ಮೆ ಗಾಂಜಾ ಕೂಡ ಅಥವಾ ಕಾಫಿ, ಇವನ್ ಯಾವುದೇ ರೀತಿಯಾದ ತಿಂಡಿ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡುವಂಥ ವ್ಯವಸ್ಥೆ ಇದೆ. ಅಂದರೆ ಇದು ಕೈದಿಗಳ ಅದು ಒಂಥರ ಸ್ವರ್ಗ. ಅಂದರೆ ಕೈದಿಗಳಿಗೆ ಅದೊಂಥರ ಸ್ವರ್ಗ ಇದ್ದಾಗೆ. ಅಲ್ಲಿ ಹೋದ್ರೆ ಕೆಲವೊಂದು ಸರಿ ಅದು ಯೂನಿವರ್ಸಿಟಿ ಇದ್ದಾಗೆ. ಹೇಗೆ ಹೇಳಿದರೆ ಅಲ್ಲಿ ಸಣ್ಣ ಏನು ಪಿಕ್ ಪಾಕೆಟು ಅಥವಾ ಹೊಡೆದಾಟ ಮಾಡ್ಕೊಂಡು ಹೋದ ಕೈದಿ ಹೊರಗೆ ಬರುವಾಗ ಅಂಡರ್ ವರ್ಲ್ಡ್ನವರೊಟ್ಟಿಗೆ, ಕ್ರಿಮಿನಲ್ಗಳೊಟ್ಟಿಗೆ, ಮೂಲಭೂತವಾದಿಗಳ ಮತಾಂಧರ ಒಟ್ಟಿಗೆ ಅವರ ಸಂಪರ್ಕ ಬೆಳೆದು ಅಲ್ಲಿಯ ಕನೆಕ್ಷನ್ಗಳ ಪ್ರಕಾರ, ಅಲ್ಲಿಯ ಸಂಪರ್ಕದಿಂದಾಗಿ ನಂತರ ಏನಾದರೂ ಅಗತ್ಯ ಬಿದ್ದಾಗ ರಿಕ್ರೂಟ್ಮೆಂಟ್ನಿಗೆ ಇವರನ್ನು ಬಳಕೆ ಮಾಡ್ತಾರೆ. ಅಂದರೆ ಅದೊಂಥರ ಕ್ರಿಮಿನಲ್ಗಳ ಒಂದು ವಿಶೇಷ ಅಧ್ಯಯನ ಕೇಂದ್ರ ಆ ರೀತಿಯಾಗಿ ಅದಾಗಿದೆ. ಅಂದರೆ ಆ ರೀತಿಯಾಗಿ ಮಾರ್ಪಟ್ಟಿದೆ. ಅಂದರೆ
ಅಲ್ಲಿ ಮನಪರಿವರ್ತನೆಗಾಗಿ ಹೋಗಬೇಕಾದಂಥ ಒಂದು ವ್ಯವಸ್ಥೆಯಲ್ಲಿ ಬೇಕಾದಂಥದ್ದು ಜೈಲು. ಅದು ಕೈದಿಗಳಿಗೆ ಅಂದರೆ ಕ್ರಿಮಿನಲ್ಗಳಿಗೆ ಹೆಚ್ಚಿನ ಅಧ್ಯಯನಕ್ಕೆ ಹೋದಂತಹ ವ್ಯವಸ್ಥೆ, ಅಂದರೆ ಆ ರೀತಿಯಾಗಿ ಆಗ್ತಾ ಇದೆ. ಅಂದ್ರೆ ಯಾಕೆ ನಾನು ಇದು ಖಾಲಿ ಏನು ಕಲ್ಪನೆಯಲ್ಲಿ ಹೇಳುವಂಥದ್ದು ಅಥವಾ ಏನು ಉತ್ಪ್ರೇಕ್ಷಿತವಾಗಿ ಹೇಳುವಂಥದ್ದು ಏನಿಲ್ಲ. ಒಂದು ಉದಾಹರಣೆಗಳನ್ನ ಕೊಡೋದಾದ್ರೆ, ಅಲ್ಲಿ ನಡೆದ ಘಟನೆಗಳು, ಪೊಲೀಸ್ ಕಮಿಷನರ್ ಕಳೆದ ವರ್ಷ ಜೂನ್ನಲ್ಲಿ 25ಕ್ಕೆ ರೈಡ್ ಮಾಡಿದಾಗ ಅಲ್ಲಿ ಸಿಕ್ಕಿದ್ದು ಏನು ಹೇಳಿದ್ರೆ 25 ಮೊಬೈಲ್ಗಳು ಸಿಕ್ಕಿದೆ, ಬ್ಲೂಟೂತ್ ಸಿಕ್ಕಿದೆ, ಕತ್ತರಿ ಸಿಕ್ಕಿದೆ, ಇನ್ನು ಗಾಂಜಾದ ಇದು ತುಂಡುಗಳು, ಅಂದ್ರೆ ಈ ರೀತಿಯ ಪ್ಯಾಕೆಟ್ಗಳು, ಇದು ಈ ರೀತಿಯಾದ ತುಂಬಾ ಸೊತ್ತುಗಳು ಸಿಕ್ಕಿದೆ. ಮೊಬೈಲ್ ಸಿಕ್ಕಿದೆ, ಅಂದ್ರೆ ಸಿಮ್ ಸಿಕ್ಕಿದೆ ಇಲ್ವಾ ಕೇಳಿದ್ರೆ ಇಲ್ಲ, ಮೊಬೈಲ್ಗಳು ಸಿಗ್ತದೆ. ಅಂದ್ರೆ ಇವರು ರೈಡ್ ಮಾಡೋದು ಮೊದಲೇ ಗೊತ್ತಾಗಿರ್ತದೆ, ಮೊಬೈಲ್ಗಳನ್ನು ಅಡಗಿಡಿಸಲಿಕ್ಕೆ ಆಗುದಿಲ್ಲ, ಸಿಮ್ಗಳನ್ನು ಎಲ್ಲೇ ಆದ್ರೂ ತಕ್ಷಣ ಅಡಗಿಸಿ ಇಡ್ಬೋದು. ಹಾಗೆ ಅಂದ್ರೆ ಮತ್ತೆ ಅದು ರೊಟೇಟ್, ಅಂದ್ರೆ ಎಲ್ಲ ಒಂದು ಅಂಡರ್ ವರ್ಲ್ಡ್ ಅಥವಾ ಕ್ರಿಮಿನಲ್ಗಳಿಗೆ ಸಿಗಬೇಕಾದಂಥ ಎಲ್ಲ ಸೊತ್ತುಗಳಲ್ಲಿ ಸಿಗ್ತದೆ ಅಂತ ಆಯಿತು. ಒಂದು ಇದು ಆನ್ ರೆಕಾರ್ಡು ಪೇಪರ್ಗಳಲ್ಲಿ, ಟಿವಿಗಳಲ್ಲಿ, ಮತ್ತು ಸ್ವತಃ ಕಮಿಷನರೇ ಹೇಳುವಂಥದ್ದು. ಇನ್ನೊಂದು, ಅಲ್ಲಿ ಹೊಡೆದಾಟ ನಡೆಯುವುದಿಲ್ವಾ ಅಂತ ಕೇಳಿದರೆ, ಈಗಿನ ಕಮಿಷನರ್ ಅಲ್ಲ, ಈ ಹಿಂದಿನ ಕಮಿಷನರ್ ಶಶಿಕುಮಾರ್ ಇದ್ದಾಗ ಪೊಲೀಸ್ ಒಳಗೆ ತಪಾಸಣೆಗೆ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಮೇಲೆ ಹಲ್ಲೆ ಆಗಿದೆ, ಮುಖಕ್ಕೆ ರಕ್ತ ಬಂದಿತ್ತು, ಅಥವಾ ಇನ್ನೊಬ್ಬರು ಪೊಲೀಸಿಗೂ ಗಾಯ ಆಗಿತ್ತು. ಅವರು ಯೂನಿಫಾರ್ಮ್ ಚೇಂಜ್ ಮಾಡಿ ಮತ್ತೆ ಹೊರಗೆ ಬಂದದ್ದು, ಅಂದರೆ ಹೊರಗೆ ಬರುವಾಗ, ಅಂದರೆ ಪೊಲೀಸ್ ಮೊನ್ನೆ ಜೈಲು ಸಿಬ್ಬಂದಿಗೆ ಗಾಯ ಆಗಿದೆ. ನಿನ್ನೆ ಗಲಾಟೆಯಲ್ಲಿ ಸಿಬ್ಬಂದಿಗೂ ಗಾಯ ಆಗಿದೆ. ಅಂದರೆ ಅಲ್ಲಿ ಏನು ಹೇಳಿದರೆ ಅದೊಂಥರ ಗೂಂಡಾಗಳ, ರೌಡಿಗಳ, ಅಲ್ಲಿ ಹೋಗೋರು ಗೂಂಡಾಗಳೇ. ಅದನ್ನು ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ಲ. ಜೈಲು ಸಿಬ್ಬಂದಿಗಳು ಏನು, ಅಥವಾ ಸೂಪರಿಂಟೆಂಡೆಂಟ್ಗಳು, ಪೊಲೀಸ್ ಸಿಬ್ಬಂದಿಗಳು, ಅವರು ಏನು ಅಲ್ಲಿರುವಂಥ ಸಿಬ್ಬಂದಿಗಳು ಏನು ಮಾಡ್ತಾರೆ ಹೇಳಿದರೆ, ಏನು ರೊಟೀನ್ ನಡೀತಾ ಇದೆ, ಬರ್ತದೆ ಹೋಗ್ತದೆ ವ್ಯವಹಾರ ಅಂಥದ್ದೆಲ್ಲೇ ಅದರಲ್ಲೇ ಮಾಡ್ತಾರೆ ವಿನಃ ಒಳಗೆ ಹೋಗಿ ಅವರನ್ನು ನಿಯಂತ್ರಿಸುವಂಥ ಕೆಪಾಸಿಟಿ ಅಥವಾ ವ್ಯವಸ್ಥೆ ಅಲ್ಲಿ ಇಲ್ಲ. ಅಂದರೆ ಜೈಲು ಸಿಬ್ಬಂದಿಯ ಸುಧಾರಣೆ ಅಥವಾ ಜೈಲು ಇದರ ಸುಧಾರಣೆ ಮಾಡುವಂಥದ್ದು ಯಾರಿಗೂ ಬೇಡ. ಇದರಿಂದಾಗಿ ಏನಾಗಿದೆ ಹೇಳಿದರೆ, ಅವರಿಗೊಂದು ಇಲ್ಲದಿದ್ದರೆ ಒಂದು ಜಸ್ಟ್ ಇದು ಒಂದೊಂದು ಇದರಲ್ಲಿರುವಂಥ ಒಂದೊಂದೇ ಇದನ್ನು ಸಮಸ್ಯೆಗಳನ್ನು ಹೇಳೋದಾದ್ರೆ, ಈ ಜೈಲು ನಿಧಾನವಾಗಿ ಹೇಳುವುದಾದರೆ ಅದನ್ನು ನಂತರ ವಿವರಿಸ್ತೇನೆ. ಈಗ ಮಂಗಳೂರು ನಗರ ಭಾಗದಲ್ಲಿ ಸಿಟಿ ನಡುವೆ ಮಧ್ಯದಲ್ಲಿ ಎಲ್ಲ ಮೀಡಿಯಾ ಆಫೀಸ್ಗಳಿದೆ, ಮೆಡಿಕಲ್ ಇದೆ, ಅಂದರೆ ಆಸ್ಪತ್ರೆ ಹತ್ರ ಆಚೆ ಈಚೆ BJP ಆಫೀಸ್ ಇದೆ, ಎಲ್ಲ ದೊಡ್ಡ ದೊಡ್ಡ ಪಕ್ಷಗಳದ್ದು ಕೋರ್ಟು ಎಲ್ಲ ಇದೆ. ಈ ಭಾಗದಲ್ಲಿ ಮೊಬೈಲ್ ಜಾಮಾರು ಮಾಡ್ತಾರೆ ಅಂತ. ಟ್ಯುಟೋರಿಯಲ್ಗಳಿದೆ, ಶಿಕ್ಷಣ ಸಂಸ್ಥೆಗಳಿವೆ, ಕಾಲೇಜ್ ಇದೆ, ಅಂದರೆ ಆನ್ಲೈನ್ ಕ್ಲಾಸ್ ಮಾಡುವಂಥ ವ್ಯವಸ್ಥೆಗಳಿರ್ತದೆ. ಇವರಿಗೆಲ್ಲ ಏನು ಮೊಬೈಲ್ ಜಾಮರ್ಗಳು ಅಲ್ಲಿ ಜೈಲಿನ ಒಳಗೆ ಮೊಬೈಲ್ ಜಾಮರ್ಗಳನ್ನು ಹಾಕೋದ್ರಿಂದಾಗಿ ಉಳಿದೆಲ್ಲರಿಗೂ ಸಮಸ್ಯೆ ಆಗ್ತದೆ. ಆದರೆ ಜೈಲಿನ ಒಳಗಡೆಯಿಂದ ಕಾಲ್ ಹೋಗ್ತದೆ. ರಾತ್ರಿ 6 ಗಂಟೆ ನಂತರ ಏನು ಸಿಗ್ನಲ್ಗಳು ಸಿಕ್ಕಾಪಟ್ಟೆ ಫಾಸ್ಟ್ ಇರ್ತದೆ. ಕಾಲೇಜ್, ಶಿಕ್ಷಣ ಸಂಸ್ಥೆ ಇದೆಲ್ಲ ಬಂದ್ ಮಾಡಿ ಹೋಟೆಲ್ಗಳೆಲ್ಲ ಮುಚ್ಚುವ 6-7 ಗಂಟೆ ನಂತರ ಇಲ್ಲಿ ಸಿಕ್ಕಾಪಟ್ಟೆ ಸಿಗ್ನಲ್ ಫಾಸ್ಟ್ ಆಗ್ತದೆ ಅಂತೆ ಅಲ್ಲಿಯ ಜನ ಹೇಳುವಂಥದ್ದು. ಅಂದರೆ ಯಾರಿಗೆ ಇದು ಜಾಮರ್ ಅಂತ, ಅಂದರೆ ಇದು ಒಂದು, ಅಂದರೆ ಈ ರೀತಿಯಾಗಿ ಅಲ್ಲಿ ಜೈಲು ಇರುವುದರಿಂದಾಗಿ ಜನರಿಗೆ ಆಗುವ ಉಪಟಳಗಳು. ಅಂದರೆ ಅದನ್ನು ಮತ್ತೊಂದು ಸರ್ಕಾರದ ವೈಫಲ್ಯ ಅಥವಾ ಸರ್ಕಾರದ ನಿರ್ಲಕ್ಷ್ಯ ಹೇಳಿದರೆ, 15 ವರ್ಷ ಆಯಿತು ಒಂದು ಕೇಂದ್ರ ಕಾರಾಗಾರ ಘೋಷಣೆ ಮಾಡಿ ಮುಡುಪಿನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿ 5 ವರ್ಷ ಆಯಿತು, ಅನುದಾನ ಕೊಡು ಮಾಡಿ, ಅದು ಕೂಡ ಆಗಲಿಲ್ಲ. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಸರ್ಕಾರ ವೈಫಲ್ಯ ಆಗಿದೆ. ಅಥವಾ ಅಲ್ಲಿ ಏನು ರೈಡ್ ಮಾಡಬೇಕು, ಈಗ ಒಂದು ನಿಯಮ ಪ್ರಕಾರ ರೊಟೀನ್ ಒಂದು ರೈಡ್ ಆಗ್ತದೆ, ಒಂದು ಬೆಳಗಿನ ಹೊತ್ತು 4 ಗಂಟೆಗೋ ಅಥವಾ ಮಲಗಿದ್ದ ಹೊತ್ತಿನಲ್ಲೂ ಜೈಲಿಗೆ ಆಗಾಗ 3 ತಿಂಗಳಿಗೋ 6 ತಿಂಗಳು ರೈಡ್ ಮಾಡಬೇಕು. ಈಗ ರೈಡ್ ಯಾವಾಗ ಆಗಿದೆ ಸದ್ಯ ನೆನಪಿಲ್ಲ. ಅಂತೇಳಿ ಅಲ್ಲಿಯ ಒಂದು ಇಷ್ಟೆಲ್ಲ ಗಲಾಟೆ. ಮೊನ್ನೆ ನಾವು 2-3 ಸೈಡ್ ಇಲ್ಲಿ ಕೂತ್ಕೊಂಡು ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಜೈಲಿನಲ್ಲಿ ಗಲಾಟೆ ಆದಾಗ. ಬಟ್ ಸ್ಪಷ್ಟನೆಗಳು ಬರ್ತವೆ ಅಲ್ಲಿ ಏನೂ ಆಗಲಿಲ್ಲ ಅಂತ. ಬಟ್ ವಿಡಿಯೋಗಳು ಹರಿದಾಡ್ತದೆ. ಮೇಲ್ಗಡೆಯಿಂದ ವಿಡಿಯೋ ತೆಗೆದದ್ದ ಈ ರೀತಿ ಗಲಾಟೆ ಆಗಿರುವಂಥದ್ದು, ಕೈದಿಗಳು ಹೊರಗಡೆ ಎಲ್ಲ ತಿರುಗಾಡುವಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. ಕೈದಿಗಳಂದರೆ ಒಳಗಡೆ ಇರಬೇಕಲ್ಲ, ಬ್ಯಾರಕ್ ಸೆಲ್ಲಿನ ಒಳಗಡೆ ಇರಬೇಕು, ಅಥವಾ
ಅವರಿಗೆ ಕೊಟ್ಟಂಥ ಜಾಗದಲ್ಲಿರಬೇಕು. ಇಲ್ಲಿ ಯಾವುದೋ ಒಂದು ಕಟ್ಟಡದಿಂದ ಅವರು ವಿಡಿಯೋ ಮಾಡಿ ತೆಗಿತಾರಂತಾದರೆ ಬೈನಾಕ್ಯುಲರಲ್ಲಿ ಅಷ್ಟು ರೀಚ್ ಆಗ್ತದೆ ಅಂತ ಆದರೆ ಮೊಬೈಲಲ್ಲಿ ಬೈನಾಕ್ಯುಲರಲ್ಲಿ ಅಥವಾ ಏನು ಕ್ರಿಮಿನಲ್ ಐಡಿಯಾಗಳಿದ್ದರೆ ಯಾವ ರೀತಿ ಮಾಡ್ಬೋದು ಅಂತ ಒಂದು ಭಯಾನಕ ಚಿತ್ರಣ ಅದು ವಿಡಿಯೋದಿಂದ ಜೈಲಿನ ಒಳಗಿರುವಂಥದ್ದನ್ನು ಯಾರೋ ಸಾಮಾನ್ಯ ಹೊರಗಡೆಯಿಂದ ಅವರು ವಿಡಿಯೋ ಮಾಡಿ ತೆಗಿಬಹುದಂತಾದರೆ ಅದ್ರ ಬಗ್ಗೆ ಇನ್ನೊಂದು ಭಯಾನಕ ಹೇಳೋದಾದರೆ ವಿಡಿಯೋ ಮಾಡಿ ತೆಗೆದಿರುವಂತದ್ದು ಹೊರಗಿನಿಂದ. ಹೌದು, ಅದೇ ಯಾವುದೋ ಒಂದು ಕಟ್ಟಡದಲ್ಲಿ ಹೊರಗಡೆಯಿಂದ ಆ ವಿಡಿಯೋ ಮಾಡಿ ತೆಗೆದಿರಂತಾದ್ರೆ ನೀವು ಮೊನ್ನೆ ನೋಡಿ ಸುಹಾಸ್ ಶೆಟ್ಟಿ ಸೇಮ್ ವಿಡಿಯೋ ಸೇಮ್ ಝೂಮ್ ಅಂದ್ರೆ ಅದು ಕಾಕತಾಳಿ ಇರ್ಬೋದು, ಆದ್ರೆ ಸಂಶಯ ಪಡ್ಲಿಕ್ಕೆ ಇದೇನೋ ಸೇಮ್ ಅದೇ ರೀತಿ ಆಗ್ತಾ ಇದೆ. ಏನು ಸುಹಾಸ್ ಶೆಟ್ಟಿ ಕೊಲೆಯಾದ ರೀತಿಯಲ್ಲೇ ಇದೊಂದು ಈ ರೀತಿ ಅಟ್ಯಾಕ್ ಆಗ್ತದೆ ಅಂತ ಮೊದಲೇ ಗೊತ್ತಿತ್ತು. ಸಂಶಯಗಳು ಬರುವ ಹಾಗೆ ಸಾಧ್ಯತೆಗಳು. ಅಂದ್ರೆ ಇದನ್ನ ಸಾಮಾನ್ಯ ಮಾಡಿರಬಹುದು ಆ ರೀತಿ. ಅಂದ್ರೆ ವಿಡಿಯೋ ಎಲ್ಲಿಂದ ಬಂತು, ಯಾಕಂದ್ರೆ ಆ ಟೈಮಲ್ಲೇ ಪರ್ಫೆಕ್ಟ್ ಆಗಿ ಒಂದು ಕ್ಯಾಪ್ಚರ್ ಆಗುತ್ತೆ. ಈಗ ನೋಡಿ, ಲಾಸ್ಟ್ ಟೈಮ್ ಸುಹಾಸ್ ಶೆಟ್ಟಿ ಮರ್ಡರ್ ಪ್ರಕರಣದಲ್ಲಿ ಅದು ವಿಡಿಯೋ ತೆಗೆದವರು ಅಕಸ್ಮಾತ್ ಆಗಿ ತೆಗೆದಿದ್ದಾರೆ ಅಂತ ಬಂತು. ಅಲ್ಲಿ ಬುರ್ಕಾಧಾರಿ ಮಹಿಳೆಯರು ಅಕಸ್ಮಾತ್ ಆಗಿ ಏನು ಕೊತ್ತಂಬರಿ ಅಲ್ಲ ಏನು ಹೋಟೆಲ್ನಲ್ಲಿ ಏನೋ ಪ್ಯಾಕ್ ಮಾಡಲಿಕ್ಕೆ ಮಾತಾಡಿದ್ದು, ಅಷ್ಟರಲ್ಲಿ ಇವನು ಸಿಕ್ಕಿದ, ಅಜಾರ ಯಾರೋ ಸಿಕ್ಕಿದ. ಅದು ಅವ್ರು 2ನೇ ಟ್ರಿಪ್ಪಲ್ಲಿ ಅವನನ್ನು ಅರೆಸ್ಟ್ ಆಯ್ತು, ಅವನ ಚಿಕ್ಕಮ್ಮ ಅಂತ ಹೇಳಿ ಅಲ್ಲಿಗೆ ಇದಾಯ್ತು. ಸೊ ಇದು ಉತ್ತರ ಅದೇ ರೀತಿ ಕಾಕತಾಳಿ ಆಗಿರ್ಬೋದು ಈ ವಿಡಿಯೋ ತೆಗೆದದ್ದು. ಅವ್ರು ಇಷ್ಟೊತ್ತಿಗೆ ಹೊರಗಡೆ ಬರುವ ಒಂದು ಯಾವುದೇ ಡೌಟ್ ಇಲ್ಲದಿದ್ರು ಆ ರೀತಿಯಾಗಿ ಅಲ್ಲಿ ವಿಡಿಯೋ ತೆಗಿತಾಗಿದ್ದ ಕೆಳಗಡೆ ಕಂಡಿರ್ಬೋದು ಅಷ್ಟು ದೂರದಿಂದ. ನಮ್ಮ ಕನ್ನಡಕ ಹಾಕಿದ್ಲು ಕಾಣ್ಲಿಕ್ಕಿಲ್ಲ. ಆದ್ರೂ ಪ್ರಶ್ನೆ ಅಂದ್ರೆ ಯಾರು ಎಲ್ಲಿಂದ ಅಲ್ಲ ಅದು ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸ್ಟಿಲ್ ಅದು ಪ್ರಶ್ನೆಗಳಲ್ವಾ, ಅಂದ್ರೆ ಇದು ಪ್ಲಾನ್ಡ್ ಆಗುತ್ತಾ ಈ ರೀತಿ? ಅಲ್ಲ ಅದನ್ನು ಮಂಗಳೂರು ಜೈಲ್, ಅದು ಪಬ್ಲಿಕ್ ಪ್ಲೇಸ್ ಅಲ್ಲ ಅಲ್ಲಿ. ಅಲ್ಲ ಅಂದ್ರೆ ಆ ರೀತಿಯಾದ ಜಾಗದಲ್ಲಿ ವ್ಯವಸ್ಥೆ ಮಾಡಿದೆ ದೊಡ್ಡ ತಪ್ಪು ಅಂತ. ಪಕ್ಕದಲ್ಲಿ ದೊಡ್ಡ ಎತ್ತರದ ಕಟ್ಟಡಗಳಿರಬಾರ್ದು. ಈಗ ಇಲ್ಲಿ ಈ ರೀತಿ ಏನಾದ್ರು ಚರ್ಚೆ ಮಾಡಿದ್ರೆ, ಈ ಬಗ್ಗೆ ಮಾತಾಡಿದ್ರೆ ನಾಳೆ ಕಟ್ಟಡದ ಮೇಲೆ ಹೋಗ್ಲಿಕ್ಕಿಲ್ಲ, ಕಟ್ಟಡದ ಮೇಲೆ ತೆಗಿಬಹುದು ಅಂತ ಆ ರೀತಿಯ ಕಾನೂನುಗಳು ಬರ್ಬೋದು ವಿನ ನಗರದ ಜೈಲನ್ನ ಮುಡಿಪಿನಲ್ಲಿ ಸ್ಥಳಾಂತರ ಮಾಡಿ ಅಂತ ಯಾವ ಜಾಮರ್ ಹಾಕಿದಾಗೆ ಜನರಿಗೆ ಸಮಸ್ಯೆ ಆಗ್ಬೋದು. ಏನು ಕಾನೂನುಗಳಿರುವುದು ಯಾರು ಬಗ್ಗಿದವನು ತಗ್ಗಿದವನು ಕೇಳಲಿಕ್ಕೆ ಮಾತ್ರ ಅಂತ ಆಗಬಾರ್ದು. ಕಾನೂನು ಉಲ್ಲಂಘಿಸಿದವನಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು. ಶಿಕ್ಷೆ ವಿಚಾರಣಾಧೀನ ಕೈದಿ ಆಗಿರುವಂತಹ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಅವರಿಗೆ ಅದೇ ರೀತಿಯಾದಂಥ ಮೂಲಭೂತ ಸೌಕರ್ಯ ಇರಲಿ. ಆದರೆ ಅವರು ಮೂಲಭೂತವಾದಿಗಳ ರೀತಿಯಲ್ಲಿ ಅಥವಾ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅಂದರೆ ಇದು ಎಲ್ಲ ರೀತಿಯಿಂದಲೂ ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಅಂದರೆ ಒಂದು ರೀತಿಯಲ್ಲಿ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ. ಅಲ್ಲಿ ಏನು 210 ಜೈಲ್ ಮಂದಿ ಕೈದಿಗಳು ಇರಬೇಕಾದಂಥ ಕಟ್ಟಡ, ಅದರಲ್ಲಿ ಈಗ 350ರವರೆಗೆ ಆಗ್ತಾರೆ. ಕೆಲವೊಮ್ಮೆ 400ಕ್ಕಿಂತ ಡಬಲ್ ಹಾಕಿದ್ದು ಉಂಟು ಕೈದಿಗಳನ್ನು, ಅಂದರೆ ಓವರ್ಫ್ಲೋ ಅಷ್ಟು ಹಾಕಿದ್ದು ಉಂಟು. ಹಾಗಾಗಿ ಅದು ಎಲ್ಲ ರೀತಿಯಿಂದಲೂ ಅಲ್ಲಿ ಸರಿಯಾದ ಅಂದರೆ ಟಾಯ್ಲೆಟ್ಗಳಿಲ್ಲ ಸರಿಯಾಗಿ. ಅಂದರೆ ನಾವು ಅಲ್ಲಿ ಕೈದಿಗಳಿಗೆ ಹೋಗಿ ಅವರಿಗೆ ಅದೇ ಶಿಕ್ಷೆ ಅಂತ ಹೇಳ್ತಾರೆ. ಆದ್ರೆ ಒಂದು 10% 10-15% ಜನರಾದ್ರೂ ನಿರಪರಾಧಿಗಳು ಇರ್ಬೋದು ಅಂತ, ಸುಳ್ಳು ಕೇಸ್ನಲ್ಲಿ ಅಥವಾ ಗೊತ್ತಿಲ್ಲದೆಯೋ ಕಾನೂನಿನ ಪರಿಜ್ಞಾನ ಇಲ್ಲದೆಯೋ ಏನೋ ಒಂದು ಸಡನ್ ಅಂಥದ್ದೆಲ್ಲ ಹೋಗಿದಾಗ ಅಲ್ಲಿ ಸುಮ್ಮನೆ ಅಂದರೆ ಏನು ನಮ್ಮಲ್ಲಿ ಕಾನೂನಲ್ಲಿ ಇದೆ 99 ಅಪರಾಧಿಗಳು ಬಿಡುಗಡೆ ಆದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಕಣೋ. ಅದೇ ಕಾನ್ಸೆಪ್ಟ್ ಅಡಿಯಲ್ಲಿ ಜೈಲಿನಲ್ಲೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಮಾಡಬೇಕು ಅಂತ. ಏನ್ರಿ ಯಾವುದಕ್ಕೆ ಗ್ಯಾರಂಟಿ ಇದೆ ಅಂದರೆ ಖರ್ಚು ಇದೆಲ್ಲ ಸರ್ಕಾರ ಮಾಡ್ತದೆ. ಇದು ಒಬ್ಬ ಮನುಷ್ಯ ಬದುಕುವ ರೀತಿಯಲ್ಲಿ ಒಂದು ಮಿನಿಮಮ್ ವ್ಯವಸ್ಥೆ ಮಾಡಲಿಕ್ಕೆ ಏನಾಗಬೇಕು ಅಂದರೆ ಅಂಥ ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ಗಳಿಲ್ಲ. ಮತ್ತು ಟಾಯ್ಲೆಟ್ 40 ಜನರಿಗೆ ಒಂದು ಟಾಯ್ಲೆಟ್ ಅಂತ ಆ ರೀತಿಯಾಗಿ ಬೆಳಿಗ್ಗೆಯಿಂದ ಕೂತ್ರೆ ಅಂದರೆ ಒಳಗೆ ಹೋಗ್ಲಿಕ್ಕೆಲ್ಲ ಡಗಡ ಹೊಡೆಯುವಂಥದ್ದು. ಅಂದರೆ ಅದು ಒಂಥರ ಆ ರೀತಿಯಾಗಿ ಒಂದು ನರಕದ ಸದೃಶವಾಗಿ. ಆದರೆ ಅದರ ಅಂಥದ್ದೇ ಬದುಕು ಅಭ್ಯಾಸ ಇದ್ದವರಿಗೆ ಆಗ್ತದೆ ಅಂತ. ಅದು ಮನಪರಿವರ್ತನೆ ರೀತಿಯಲ್ಲಿ ಅದನ್ನು ಏನು ಜೈಲ್ಗಳನ್ನು ಮಾಡಬೇಕು. ಬಟ್ ಅಲ್ಲಿ ನೋಡಿ ಡಬಲ್ ಮರ್ಡರ್ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು 2015 ನವೆಂಬರ್ 2 ಬೆಳಿಗ್ಗೆ ಸ್ನಾನಕ್ಕಿಂತ ಹೋದ ಮಾಡೂರು ಯೂಸುಫನ್ನು ಶೋಭರಾಜ್ ಮತ್ತು ಒಂದು 5-6 ಜನ ಸೇರಿಕೊಂಡು ಅಲ್ಲೇ ಮಾರಕಾಸ್ತ್ರ ಅಂದರೆ ಅವರೇ ಮಾಡಿಕೊಂಡು ಹೊಡೆದಿದ್ದಾರೆ ಅಂತ. ಅಂದರೆ
ಕೊಲೆ ಮಾಡಿದ್ದಾರೆ. ಅಡ್ಡ ಬಂದಂಥ ಗಣೇಶ್ ಶೆಟ್ಟಿ ಅಂತ ಇದೆ, ಅವನನ್ನು ಮರ್ಡರ್ ಮಾಡಿದರು ಹೇಳಿದರು. ಈವನ್ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮೇಲೆ ಕೂಡ ಲಾಸ್ಟ್ ಟೈಮ್ ಹಲ್ಲೆ ಆಗಿದೆ ಅಂತ ಹೇಳ್ತಾರೆ. ಅದಾದಮೇಲೆ ಅವರೇ ಹೇಳ್ತಾರೆ, ಅಂದರೆ ಈ ಫ್ರೇಮ್ ಇರ್ತದಲ್ಲ ಇದರದ್ದೆಲ್ಲ ಫ್ರೇಮ್, ಅದರ ತುದಿ ಚೂಪ್ ಇರ್ತದೆ, ಅದನ್ನು ಹರಿತವಾದಂಥ ಆಯುಧಗಳನ್ನಾಗಿ ಬಳಸ್ತಾ ಇದ್ದಂತ ಪೊಲೀಸರೇ ಅಂದರೆ ಬಳಸ್ಕೊಂಡು ಇದು ಮಾಡ್ತಾರೆ ಅಂತ. ಮತ್ತೆ ಸ್ವಲ್ಪ ಅಂದ್ರೆ ಕಮಿಷನರ್ ಮೇಲೆ ಕೂಡ ಅಟ್ಯಾಕ್ ಆಗುತ್ತೆ ಅಂತ ಅದು ಕಮಿಷನರ್ ಅಂದ್ರೆ ಯಾರೋ ಪೊಲೀಸರು ಬರ್ತಾರೆ, ಇನ್ನು ಬರಬಾರ್ದು ಅವರಿಗೆ ಎದುರಿ ಕೊಟ್ಟು. ಮತ್ತೆ ಆ ಸಮೀರ್ ಆ್ಯಂಡ್ ಗ್ಯಾಂಗ್ ಲಾಸ್ಟ್ ಟೈಮ್ ಅವತ್ತು ಅಟ್ಯಾಕ್ ಮಾಡಿದ್ದಾರೆ, ಅವರನ್ನು ಮತ್ತೆ ಬೇರೆ ಜೈಲಿಗೆ ಇಲ್ಲಿಂದ ಶಿಫ್ಟ್ ಮಾಡಿದರು. ಅಂದರೆ ಅವರು ಕ್ರೌಡಿಗಳು, ಕ್ರಿಮಿನಲ್ಗಳು ಅವರು ಅದೇ ರೀತಿ ಆಲೋಚನೆ ಮಾಡ್ತಾರೆ. ಮತ್ತು ಇವರು ಮಫ್ತಿಯಲ್ಲಿ ಅಥವಾ ಏನೋ ಮಫ್ತಿಯಲ್ಲಿ ಇರಲಿಲ್ಲ, ಯೂನಿಫಾರ್ಮ್ ಆಮೇಲೆ ತರಿಸ್ಕೊಂಡ್ರು ಹೇಳ್ತಾರೆ, ಮಫ್ತಿಯಲ್ಲಿದ್ರು ಗೊತ್ತಿಲ್ಲ. ಬಟ್ ಹೀಗೆ ತಪಾಸಣೆಗೆ ಹೋದಂಥ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಸೊ ಎಷ್ಟು ಅಂದರೆ ಗಂಭೀರವಾಗಿರ್ತದೆ ಹೇಳಿದರೆ, ಅವರು ಯಾವಾಗಲೂ ಹೊಡೆದಾಟ ಮಾಡುವಾಗ ಇವತ್ತು ಕೂಡ ಅದೇ ರೀತಿಯಾದ ಈ ತಂಬಿಗೆ, ಅದಾದಮೇಲೆ ಅವರೆಲ್ಲ ಏನೋ ಲೋಟ್ ಅದು ಇದೆಲ್ಲ ಇರ್ತದಲ್ಲ, ಅದರ ಒಳಗೆ ಮಣ್ಣು, ಭಾರತ ಸೊತ್ತುಗಳನ್ನೆಲ್ಲ ತುಂಬಿಸಿ ಬಟ್ಟೆ ಇರ್ತದಲ್ಲ, ಅದನ್ನು ಹೀಗೆ ಮಾಡಿ ಕೊಡೋದು. ಅದು ತಲೆಗೆ ಬಿದ್ದರೆ ಅಲ್ಲೇ. ಅಂದರೆ ಇದು ನಡೆಯುವಂಥದ್ದು ಕಲ್ಪನೆ ಅಲ್ಲ. ಅದನ್ನು ಪೊಲೀಸರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಈ ರೀತಿಯಾಗಿ ಬಳಸಿ ಅಲ್ಲಿ ದಾಳಿಗಳನ್ನು ಮಾಡ್ತಾ ಇದೆ. ಅಲ್ಲದ್ರೆ ಸಾಧಾರಣ ಮಾಡೂರು ಯೂಸುಫ್ 2015 10 ಮಂದಿಗೆ ಗಾಯ ಆಗಿತ್ತು ಹೊಡೆದಾಟದಲ್ಲಿ. ಭೀಕರ ಒಂದು ಕೊಲೆ ಆಗಿತ್ತಲ್ಲ, ಆ ಹೊಡೆದಾಟದಲ್ಲಿ ಅಷ್ಟು ಒಂದು ಜೈಲಿನ ಒಳಗೆ ಡಬಲ್ ಮರ್ಡರ್. ನಾನು ಮಾಡೂರು ಯೂಸುಫನ್ನು ಅದಕ್ಕಿಂತ ಒಂದು 5 ವರ್ಷದ ಹಿಂದೆ ಇಂಟರ್ವ್ಯೂ ಕೂಡ ಮಾಡಿದ್ದೆ. ಅವ ನನಗೆ KFTಯಿಂದಲೇ ನನ್ನ ಸಾವು ಅಂದರೆ ಕೊಲ್ಬೋದು ಅಂತ ಅವರು ಸ್ಟೇಟ್ಮೆಂಟ್ ಕೂಡ ಮೀಡಿಯಾಕ್ಕೆಲ್ಲ ಬರೆದಿದ್ರು. ಆಗ ಅಲ್ಲಿ ಹೋಗಿ ಜೈಲಿನೊಳಗೆ ಇಂಟರ್ವ್ಯೂ ಮಾಡಿದಾಗ ಅದೇ ಅವರ ಆತಂಕವನ್ನು ವ್ಯಕ್ತಪಡಿಸಿದ್ವಿ. ಏನೋ ಅವಾಗ KFTಯಲ್ಲಿ ಇದ್ದ ಅವಾಗ. ಅಂದರೆ ಎಲ್ಲಿವರೆಗೆ ನೆಟ್ವರ್ಕ್ಗಳಿರ್ತದೆ. ಮತ್ತೆ ಅಂತ್ಯ ಕಂಡಿದ್ದು KFTಯಿಂದ ಅಲ್ಲ, ಅದು ಮರ್ಡರ್ ಮಾಡಿದ್ದು ಬೇರೆ ಶೋಭರಾಜ್ ಅಥವಾ ಇವ್ರ ಹತ್ರ ಎಲ್ಲ ಇರ್ತದೆ. ಅಂದರೆ ಅವರು ಆ ರೀತಿಯಾಗಿ ಹೇಳಿಕೆ ಕೊಡಲಿಕ್ಕೆ ಏನೋ ಅವರಿಗೆ ಬೇದರಿಕೆ ಇರ್ಬೋದು. ಮತ್ತು ಈಗಿನ ಇದರಲ್ಲಿ ಯಾರು ಬಾಡಿಗೆ ಅಂತಕರಾಗ್ತಾರೆ, ಯಾರು ಫಿಕ್ಸ್ ಮಾಡ್ತಾರೆ, ಕೋಮು ಸೌಹಾರ್ದ ಅದರಲ್ಲೂ ಇರ್ತದೆ. ಹಾಗಾಗಿ ಯಾರು ಮಾಡಿದರೂ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಅದು ಬಟ್ ಮರ್ಡರ್ ಆದದ್ದು ಸತ್ಯ, ಮರ್ಡರ್ ಮಾಡಿದವ್ರದ್ದು ಆರೋಪಿಗಳು ಸಿಕ್ಕಿಬಿದ್ದದ್ದು ಸತ್ಯ, ಜೈಲಿನಲ್ಲಿ ಅವರು ಹೋಗಿರೋದು ಸತ್ಯ. ಓಕೆ. ಜೊತೆಗೆ ನಾನು ಬಹಳಷ್ಟು ವಿಚಾರಗಳು ಅಂದರೆ ಇಂತಹ ಬಹಳಷ್ಟು ಘಟನೆಗಳು ಮತ್ತೆ ಮರುಕಳಿಸ್ತಾ ಇದೆ ನಮ್ಮ ಮಂಗಳೂರು ಕೇಂದ್ರ ಕಾರಾಗೃಹದಲ್ಲಿ. ಇಲ್ಲಿ ತನಕ ಅಂತ ಬಂದಾಗ ಈ ಗೊತ್ತಿರುವಂಥದ್ದು ಮುನ್ನೆಯಿಂದ ಅಲ್ಲಿ ಜಾಮರ ಹಾಕಿ ಆಗಿರುವಂಥ ಸಮಸ್ಯೆಗಳ ನಡುವೆ ಅಲ್ಲಿ ಮರ್ಡರ್ ಕೂಡ ಆಗುತ್ತೆ, ಜೊತೆಗೆ ಅಲ್ಲಿ ಗಾಂಜಾ ಸಪ್ಲೈ ಆಗುತ್ತೆ, ಮೊಬೈಲ್ ಸಪ್ಲೈ ಆಗುತ್ತೆ, ಎಲ್ಲವೂ ಕೂಡ ಬೇಕಾಬಿಟ್ಟಿಯಾಗಿ ಇರುತ್ತೆ. ಎಲ್ಲಿ ಕೈದಿಗಳ ಆರೋಪಿಗಳ ಮನ ಪರಿವರ್ತನೆ ಆಗುತ್ತೋ ಆ ಸ್ಥಳದಲ್ಲಿ ಮತ್ತೆ ಅವರನ್ನು ಕೆರಳಿಸುವಂತಹ ಮನಸ್ಥಿತಿಗಳು ಆ ಜಾಗವಾಗಿ ನಮ್ಮ ಮಂಗಳೂರು ಕೇಂದ್ರ ಕಾರಾಗೃಹ ಆಗ್ತಾ ಇದೆ ಅನ್ನೋದು ದುರಂತದ ಸಂಗತಿ. ಸೊ ಇವೆಲ್ಲದರ ಜೊತೆಗೆ ತಾವೇನಂತೀರಿ ಅನ್ನುವಂತಹ ಪ್ರಶ್ನೆಗಳು, ತಮ್ಮ ಅಭಿಪ್ರಾಯ ಏನು ಈ ಒಂದು ವಿಚಾರದ ಬಗ್ಗೆ? ತಾವುಗಳು ಕೂಡ ಅಲ್ಲಿ ಜಾಮರ್ನಿಂದ ಬಹಳಷ್ಟು ನಮ್ಮ ಜನಸಾಮಾನ್ಯರು, ಸ್ಥಳೀಯರು ಸಂಕಷ್ಟವನ್ನ ಮಂಗಳೂರಿನ ಜನತೆ ಅನುಭವಿಸ್ತಾ ಇದ್ದೀರಿ. ಜೊತೆಗೆ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಅಂತ ಬಂದಾಗ ಅಲ್ಲಿ ಪ್ರಮುಖವಾಗಿರುವಂತಹ ಕಾಲೇಜ್ಗಳಿವೆ, ಅಲ್ಲಿ ಪ್ರಮುಖವಾಗಿರುವಂತಹ ವಾಣಿಜ್ಯ ಸ್ಥಳಗಳಿವೆ. ಇದೆಲ್ಲವೂ ನೋಡಿದಾಗ ಭಯ ಬರುವಂಥದ್ದು ಸಹಜ. ಯಾಕಂದ್ರೆ ಜೈಲಲ್ಲೇ ಮರ್ಡರ್ ಆಗುತ್ತೆ, ಜೈಲಲ್ಲೇ ಇಂತಹ ಮಾರಾಮಾರಿಗಳು ನಡೆಯುತ್ತೆ ಅಂತ ಬಂದಾಗ ಸ್ವಲ್ಪ ಭಯ ಆಗುವಂಥದ್ದು ಸಹಜ. ಸೊ ಹಾಗಿದ್ದಾಗ ತಮ್ಮ ಕರೆಗಳು, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಿಮ್ಮ ವಾಯ್ಸ್ ಕೂಡ ನನಗೆ ಕೇಳ್ತಾ ಇಲ್ಲ. ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇದಿದ್ರೆ ಕರೆ ಕಟ್ ಆಗುತ್ತೆ, ಯಾಕಂದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಸೊ ದಟ್ಸ್ ವೈ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಸರ್, ಇಲ್ಲಿ ಮತ್ತೆ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಅಂತ ಬಂದಾಗ ಅಂದ್ರೆ ಮಂಗಳೂರು ಕೇಂದ್ರ ಕಾರಾಗೃಹ ಯಾಕೆ ಈಗ ಆಗ್ತಾ ಇದೆ? ಕಮಿಷನರ್ಗಳ ಮೇಲೆಯೂ ಕೂಡ ಹಲ್ಲೆ, ಮರ್ಡರ್ ಆಗುತ್ತೆ, ಜೊತೆಗೆ ಇಂತಹ ಘಟನೆಗಳು ಕೂಡ ನಡೆಯುತ್ತೆ ಅಂತ ಬಂದಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ವಾ ಅನ್ನುವಂತಹ ಪ್ರಶ್ನೆ. ಅಲ್ಲ, ಕಂಟ್ರೋಲ್ ಮಾಡಲಿಕ್ಕೆ ಸಿಬ್ಬಂದಿಗಳ ಅವಶ್ಯಕತೆ ಇದೆ. ಮತ್ತೆ ನಾನು ಹೇಳೋದು, ಸಿಬ್ಬಂದಿಗಳ ಒಂದು ವ್ಯವಸ್ಥೆ ಏನಿರ್ತದೆ, ಅವ್ರ ಮಾಮೂಲಿ ವ್ಯವಸ್ಥೆಗೆ ಏನು ಹಿಂದಿನ ಏನೋ ನಡೀತಾ ಬರ್ತಾ ಇದೆ ಆ ಮಾಮೂಲಿ ವ್ಯವಸ್ಥೆಗೆ ಅಡಿಕ್ಟ್ ಆಗ್ತಾ ಇರ್ತಾರೆ. ಮತ್ತೆ ನೀವು ನೋಡಿರ್ಬೋದು, ಜೈಲು ಅಧೀಕ್ಷಕ ಸಸ್ಪೆಂಡ್ ಅಂತ, ಏನಾದರೂ ಗಲಾಟೆ ಹೊರಗೆ ಬಂದಾಗ ಅಧೀಕ್ಷಕರನ್ನು ಸಸ್ಪೆಂಡ್ ಮಾಡಿರ್ತಾರೆ. ಅದರ ಮೂಲ ಇದಕ್ಕೆ ಮದ್ದು ಮಾಡೋದಿಲ್ಲ. ತಕ್ಷಣಕ್ಕೆ ಏನು ಕಾಯಿಲೆ ಕಂಡಿತ್ತು ಅದಕ್ಕೆ ಮದ್ದು ಮಾಡ್ತಾರೆ, ಮೂಲ ಅದು ಹಾಗೆ ಉಳಿತದೆ. ಹಾಗೆ ಅಲ್ಲಿ ಏನು ಹೇಳಿದ್ರೆ, ಈ ಜೈಲು ಸಿಬ್ಬಂದಿ, ಇಲ್ಲಿಯ ಸಿಬ್ಬಂದಿ ಅಂತಲ್ಲ, ಇಡೀ ಜೈಲು ಇಲಾಖೆ ಇದೆ ಅಲ್ಲ,
ಅಲ್ಲಿಯ ಏನು ವ್ಯವಸ್ಥೆ ಸಿಬ್ಬಂದಿ ಅವರಿಗೆ ಒಂದು ಹೊಸ ರಿಕ್ರೂಟ್ಮೆಂಟ್ ಅಥವಾ ಹೊಸ ರೀತಿಯಲ್ಲಿ ಒಳ್ಳೆ ರೀತಿ ಸಂಬಳ ಕೊಟ್ಟು ಒಂದು ವಿದೇಶದಲ್ಲೆಲ್ಲ ಇದೆ ರಫ್ ಅಂಡ್ ಟಫ್ ಅಂದ್ರೆ ಅದೊಂದು ರೀತಿ ಯೋಧರ ರೀತಿಯಲ್ಲಿ ಅಥವಾ ಒಂದು ಸ್ಟ್ರಾಂಗ್ ಪರ್ಸನಲ್ ಇದು ಒಂದೇ ರೀತಿ ಅವ್ರು ಮಾಡೋದು ಇದಕ್ಕಿಷ್ಟು ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ವ್ಯವಸ್ಥೆ ಮಾಡಲಿಕ್ಕೆ ಪರ್ಮಿಷನ್ಗೆ ಇಷ್ಟು ಅದು ಇಷ್ಟು ಅಂತ ಆ ಥರ ವ್ಯವಸ್ಥೆ ಅಲ್ಲ. ಏನು ನೀವು ಇದರಲ್ಲಿ ವಿದೇಶದಲ್ಲಿ ಅಥವಾ ಬೇರೆ ಇದರಲ್ಲಿ ಜೈಲು ಇದು ಕೈದಿಗಳನ್ನು ಪಳಗಿಸುವಂಥದ್ದು, ಕೈದಿಗಳನ್ನು ನೋಡ್ಕೊಳ್ಳುವಂಥದ್ದು, ಯಾವ ರೀತಿ ಫಿಟ್ನೆಸ್ ಇರ್ತದೆ ಮತ್ತು ಯಾವ ರೀತಿ ಅವರ ಹತ್ರ ಆಯುಧಗಳೆಲ್ಲ ಇರ್ತದೆ ಎಲ್ಲ ನೀವು ನೋಡಿರ್ಬೋದು. ಇಲ್ಲಿ ಅಂಥದ್ದು ಯಾವುದೂ ಇಲ್ಲ. ಇವರು ಹತ್ರ ಹೋಗ್ಲಿಕ್ಕೆ ಎದುರ್ತಾರೆ ಅಂತ. ಮತ್ತೆ ಒಂದು ಕೈದಿಗಳ ಸಂಖ್ಯೆ ಜಾಸ್ತಿ ಇರೋದು, ಅದಕ್ಕೆ ಅವರಿಗೆ ಸಪ್ರೇಟ್ ಸೆಲ್ ಇಲ್ಲ. ಹಾಗಾಗಿ ಒಟ್ಟಿಗೆ ಗುಂಪಲ್ಲಿ ಬಂದರೆ ಇವರು ಪಾಪ ಸಿಬ್ಬಂದಿ ಆದರೂ ಏನು ಮಾಡ್ತಾರೆ, ಜೀವ ಭಯ. ಅಂದರೆ ಸರ್ಕಾರ, ಮುಖ್ಯವಾಗಿ ಸರ್ಕಾರ ಇದರ ಬಗ್ಗೆ ಕಣ್ತರಿಸಬೇಕು. ಯಾಕಂದರೆ ಒಂದು ಜೈಲು ಎನ್ನುವಂಥದ್ದು ಇನ್ನಷ್ಟು ಆರೋಪಿಗಳನ್ನು, ಇನ್ನಷ್ಟು ಕ್ರಿಮಿನಲ್ಗಳನ್ನು ಸೃಷ್ಟಿ ಮಾಡ್ತದೆ, ಅಥವಾ ಇನ್ನಷ್ಟು ಕ್ರಿಮಿನಲ್ ಚಟುವಟಿಕೆಗಳಿಗೆ ಅಲ್ಲಿ ನೆಟ್ವರ್ಕ್ ಸಿಗ್ತದೆ ಅಂತಾದರೆ ಅದ್ರ ಅಂಥದ್ದನ್ನು ಜೈಲು ಮಾಡಿ ವೇಸ್ಟ್ ಅಂತ, ಜೈಲು ಮಾಡಿ ವೇಸ್ಟ್ ಅಂತ. ಯಾಕೆ ಹೇಳಿದ್ರೆ ಅಲ್ಲಿಂದ ಅವರು ಪ್ರಮೋಷನ್ ಆಗಿ ಹೋಗ್ತಾರೆ ಅನ್ನುವಂಥ ಭಾವ ಬಂದರೆ ಅಂತಹ ಜೈಲುಗಳನ್ನು ಮಾಡಿ ಸರ್ಕಾರ ಯಾವ ಸಮಾಜದಲ್ಲಿ ಜನರ ಆಡಳಿತ ಸುಧಾರಣೆ ಹೇಗಾಗ್ತದೆ? ನನ್ನ ಪ್ರಕಾರ ಒಂದು ಜೈಲು ಎನ್ನುವಂಥ ಬಗ್ಗೆ ಸ್ವಲ್ಪ ಹಣ ಖರ್ಚಾದ್ರೂ ಪರವಾಗಿಲ್ಲ. ಈಗಂತೂ GST ಅದು ಇದು ಅಂತ ಸಿಕ್ಕಾಪಟ್ಟೆ ಎಲ್ಲ ಕಡೆ ಭಾರತ ಹೈಯೆಸ್ಟ್ ಟ್ಯಾಕ್ಸ್ ತಗೊಳ್ಳುವ ದೇಶ ಅಂತ ಹೇಳ್ತಾರೆ. ಇವನ್ ಅಮೆರಿಕದ ಟ್ರಂಪ್ ಕೂಡ ಹೇಳ್ತಾನೆ, ಅಲ್ಲಿ ಹೇಳಿದ್ದು. ಹಾಗಿರುವಾಗ ಇಷ್ಟೆಲ್ಲ ಜನರಿಂದ ನೀವು ಟ್ಯಾಕ್ಸ್ ಸುಲಿತೀರಿ, ಹೊರಗಡೆಯಿಂದಲೂ ಟ್ಯಾಕ್ಸ್ ಹಾಕ್ತೀರಿ. ಹಾಗಾದರೆ ಒಂದು ಜನರ ಜೀವನ ಸುಧಾರಣೆ, ಆಡಳಿತ ಸುಧಾರಣೆ ಆಗಬೇಕಾದ್ರೆ ಕ್ರಿಮಿನಲ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಈಗ ಡ್ರಗ್ಸ್ ಎನ್ನುವಂಥ ಪಿಡುಗು ಜೈಲಿನಲ್ಲೇ ನಡೀತಾ ಇತ್ತು, ಅಂದರೆ ಜೈಲಲ್ಲೂ ಇದೆ ಅಂತ. ಯಾಕಂದರೆ ಪ್ರತಿ ಸರಿ ಹೋದಾಗ ಗಾಂಜಾ ಪ್ಯಾಕೆಟ್ ಎಸಿತಾರೆ ಅಥವಾ ಇನ್ನೊಂದು ಎಸಿತಾರೆ ಅಂತ ಹೇಳಿದರೆ ಅಲ್ಲಿ ಏನೋ ಡ್ರಗ್ಸ್ ತಗೊಳ್ಳುವವರು ಇದ್ದಾರೆ ಅಂತ ಆಯಿತು. ಈಗ ಮಾಡೂರು ಯೂಸುಫು ಕೂಡ ಡ್ರಗ್ ಸಪ್ಲೈಯರ್ ಆಗಿದ್ದ, ಅಂದರೆ ಒಳಗಡೆ ನೋಡ್ಕೊಳ್ತಿದ್ದ ಅಂತ ಪೊಲೀಸರು ಇದರಲ್ಲಿ ಹೇಳ್ತಾರೆ. ಯಾಕೆ ಹೇಳಿದ್ರೆ ರಶೀದ್ ಮಲ್ಬಾರಿ 2009ರಲ್ಲಿ ಅರೆಸ್ಟ್ ಆದಾಗ ರಶೀದ್ ಮಲ್ಬಾರಿ ಮಾಡೂರು ಯೂಸುಫ್ನನ್ನ ಎಲ್ಲ ಇದಕ್ಕೆಲ್ಲ ಬಳಸ್ಕೊಳ್ತಾ ಇದ್ದ, ಅಂಡರ್ ವರ್ಲ್ಡ್ ಅನ್ನೋ ರಶೀದ್ ಮಲ್ಬಾರಿ. ಅವನ್ನೆಲ್ಲ ಇವರನ್ನೆಲ್ಲ ಇಲ್ಲಿ ಡ್ರಗ್ಸ್ಗೆ ಸಪ್ಲೈಗೆ ಇದಕ್ಕೆಲ್ಲ ಬಳಸಿ ಅವ ಇನ್ಸ್ಪೆಕ್ಟ್ರಿಗೂ ಥ್ರೆಟ್ ಹಾಕಿದ್ದ ರಶೀದ್ ಮಲ್ಬಾರಿ. ಸೊ ಅಂಥ ಅಂಡರ್ ವರ್ಲ್ಡ್ ಡಾನು. ಅಂದರೆ ಅವನು ಇಲ್ಲಿ ನೆಟ್ವರ್ಕ್ ಮಾಡಿ ಹೋಗಿದ್ದ. ಅವಾಗ ಎಲ್ಲರ ಹತ್ರ ಸೇವ್ ಮಾಡಿಸ್ತಾ ಇದ್ದ. ಅಲ್ಲಿ ಯಾವಾಗ ಪಾರ್ಟಿಗಳು, ಔತಣಕೂಟಗಳು ಯಾವತ್ತೂ ಆಗ್ತಾ ಇತ್ತು. ಮತ್ತೆ ಈಗ ಈ ಸುಹಾಸ್ ಶೆಟ್ಟಿ ಅವರ ಕಥೆಯಲ್ಲಿ ಏನ್ ಕತೆ ಅಂದ್ರೆ, ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಇಲ್ಲಿ ನೌಶಾದ್ ಪ್ರಮುಖವಾದ ಆರೋಪಿ. ಸೊ ಹಾಗಿದ್ದಾಗ ನೌಶಾದ್ ಮೇಲೆ ಹಲ್ಲೆ ಆಗುತ್ತೆ ಅಂತ ಬಂದಾಗ ಅಂದ್ರೆ ಇದು ಏನನ್ನ ಸೂಚಿಸುತ್ತೆ ಅನ್ನುವಂತ ಪ್ರಶ್ನೆ. ಅಂದ್ರೆ ಮೇಲ್ನೋಟಕ್ಕೆ ಅಲ್ಲಿ ಇದು ಹಲ್ಲೆ ಆಗಿರುವಂತದ್ದು ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರತಿಕಾರವಾಗಿ ನಡೆದಿರುವಂತಹ ಹಲ್ಲೆಯ ಇದು, ಅಥವಾ ನಿನ್ನೆ ದಿನ ಅಂದ್ರೆ ಆತನ ಒಂದು ಪೊಲೀಸ್ ಕಸ್ಟಡಿ ನಿನ್ನೆಗೆ ಅಂತ್ಯ ಆಗುತ್ತೆ, ಇನ್ನು ಬೇರೆ ಕಡೆಗೆ ಕಳಿಸ್ಬೇಕು. ಸೊ ಆ ರೀತಿ ಇದ್ದಾಗ ಅದನ್ನು ನೋಡಿಕೊಂಡು ಇದು ಪಕ್ಕ ಪ್ಲಾನ್ ಟಾರ್ಗೆಟ್ ಆಗಿ ಮಾಡಿರ್ಬೋದಾ ಈ ರೀತಿ? ಇದನ್ನ ನಾವು ಹೇಳಲಿಕ್ಕೆ ಆಗುದಿಲ್ಲ, ನಾವು ಅಧಿಕೃತವಾಗಿ ಹೇಳೋದು. ಬಟ್ ನಾವು ಊಹಿಸಬಹುದು, ಯಾಕಂದ್ರೆ ಸಾಂದರ್ಭಿಕ ಸಾಕ್ಷ್ಯ. ಹೌದಪ್ಪ. ಏನ್ ಹೇಳಿದ್ರೆ ಅಲ್ಲಿ ಅಲ್ಲಿ ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಪೊಲೀಸರು ಅಥವಾ ಗುಪ್ತಚರ ಮೂಲಗಳು ಹೇಳಿದೆ. ಆದ್ರೂ ಅವನು ಯಾರನ್ನ ನೋಡ್ಬೇಕು ಅಂತ ಹೇಳಿ ಯಾರೊಬ್ರು ಕೇಳಿದ್ರು. ಅವನು ಹೇಳಿದ ಅಂತ ಇವ್ರು ಕರ್ಕೊಂಡು ಹೋಗುದಾ? ಆ ರೀತಿ ಈಗ ಆರೋಪಿಗಳು ಹೇಳಿದಾಗೆ ತನಿಖಾಧಿಕಾರಿಯನ್ನು ಬದಲಾವಣೆ ಮಾಡುವಂತ ವ್ಯವಸ್ಥೆ ಮಂಗಳೂರಿನಲ್ಲಿದೆ. ಹಾಗೆ ಅದೇ ರೀತಿ ಕೈದಿಗಳು ಹೇಳಿದಂತ ಇವರು ಕರ್ಕೊಂಡು ಅವನನ್ನು ಭೇಟಿ ಮಾಡಿಸೋದು, ಅಥವಾ ಅವನ ಪ್ರೊಸೀಜರ್ ಕೂಡ ಇರ್ಬೋದು. ಇದೇ ಜೈಲಲ್ಲಿ ಅಲ್ಲಿ ಸೈನ್ ಹಾಕಿ ನಂತರ ಬೇರೆ ಕಡೆ ಟ್ರಾನ್ಸ್ಫರ್. ಯಾಕಂದ್ರೆ ಮಂಗಳೂರು ಜೈಲು ಇದ್ದು ಕೂಡ ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೇಗೆ ಕಳಿಸಿದ್ರಿ ಎನ್ನುವಂತ ಪ್ರೊಸೀಜರ್ ಕೂಡ ಇರ್ಬೋದು ಹೇಳಿ. ಸೊ ಅಲ್ಲಿಗೆ ಬರ್ತಾನೆ ಅನ್ನುವಂಥದ್ದು ಗೊತ್ತಿತ್ತು. ಆ ಬರುವ ಸಂದರ್ಭದಲ್ಲಿ ಎಲ್ಲ ಕೈದಿಗಳು ಸೈಲ್ನ ಒಳಗೆ ಇರಲಿಲ್ಲ, ಹೊರಗಡೆ ತಿರುಗ್ತಾ ಇದ್ರು. ಅದೊಂದು ಲಿಸರ್ ಪರೇಡ್ ಇರ್ತದಲ್ಲ ನಮಗೆ ಸ್ಕೂಲಲ್ಲಿ ಇರುವಾಗ, ಅಂದ್ರೆ ಹಾಗೆ ಗ್ರೌಂಡಲ್ಲಿ ಆಡುವ ಹೊತ್ತು ಒಂದು ಸ್ವಲ್ಪ ಫ್ರೀ ವಿರಾಮದ ಹೊತ್ತು ಇರ್ತದೆ. ಆ ಸಂದರ್ಭದಲ್ಲಿ ಅವನು ಎಂಟ್ರಿ ಆಗಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಆ ಹೊತ್ತಿಗೆ ಅವರೆಲ್ಲ ರೆಡಿಯಾಗಿದ್ದರು. ಬಟ್ ಅವರು ಎಲ್ಲ ಹತಾರಿಗಳನ್ನು ಯಾರೋ ಸಿಬ್ಬಂದಿ, ವಿತರಣಾ ಸಿಬ್ಬಂದಿ ಗಾಯ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಷ್ಟು ಹತಾರಿಗಳು ಅವರ ಹತ್ರ ವೆಪನ್ಗಳು ಇತ್ತಾ? ಇಲ್ಲ, ವೆಪನ್ಗಳು ಮಾಡ್ಕೊಳ್ತಾರೆ ಅಂತ
ಮಾಡ್ಕೊಳ್ತಾರೆ. ಅಲ್ಲಿ ಮಾಡು ರಿಸೀವ್ ಬಿದ್ದು ವೆಪನ್ಗಳು ಒಳಗಡೆ ಎಸ್ದಿದ್ದಾರೆ ಅಂತ ಬಂದಿತ್ತು ಹೊರಗಡೆಯಿಂದ. ಬಟ್ ಇಲ್ಲಿ ಏನು ಹೇಳಿದ್ರೆ, ಇಲ್ಲಿ ನಾನು ಹಾಗೆ ಹೇಳಿದಾಗೆ ಚೂಪಾದ ಹರಿತವಾದಂಥ ಹಲಗೆಗಳನ್ನು ಮಾಡ್ಕೊಳ್ತಾರೆ. ಕಲ್ಲುಗಳು ಇದರಲ್ಲಿ ಒಟ್ಟಿ ಹಾಕಿ, ಬಟ್ಟೆಯಲ್ಲಿ ಹಾಕಿ, ತಂಬಿಗೆಯಲ್ಲಿ ಇದರೊಳಗೆ ಹಾಕಿ ಅದನ್ನು ಮಾರಕ ಆಯುಧವನ್ನಾಗಿ ಅದು ಮಾಡ್ಕೊಳ್ತಾರೆ. ಮತ್ತು ಇದು ಕೆಲವೊಮ್ಮೆ ಅವರ ಹತ್ರ ಕತ್ರಿಗಳಿರ್ತದೆ. ಅದನ್ನು ಯಾಕೆ ಹೇಗಿರ್ತದೆ ಅಂತ ಹೇಳಿದರೆ, ಪೊಲೀಸರು ಅದನ್ನು ಸೀಸ್ ಮಾಡಿದ್ರಿಂದ ಸೀಸರ್ ಇದೆ ಅಂತ ಗೊತ್ತು, ಅಂದರೆ ಅವರು ಪಟ್ಟಿಯಲ್ಲಿ ತೋರಿಸಿದ. ಸೊ ಅಂಥದ್ದು ಇರ್ತದೆ. ಮತ್ತು ಕೆಲವೊಮ್ಮೆ ಚೂಪಾದ ಯಾವುದೋ ಫ್ರೇಮ್ಗಳಿಂದ ತುದಿ ಹೀಗೆ ಚೂಪಿರ್ತದೆ ಫ್ರೇಮ್ಗಳಲ್ಲಿ, ಅದು ಇಡುವಾಗ ಅದು ಚೂಪಿರ್ತದೆ. ಅದನ್ನು ಮತ್ತಷ್ಟು ಚೂಪ್ ಮಾಡಿಕೊಂಡು ಒಕ್ಕಿಸಲಿಕ್ಕೆ ಎಲ್ಲ, ಅಂದರೆ ಆ ರೀತಿ ವ್ಯವಸ್ಥೆ. ಇದು ನಾನು ಹೇಳೋದಲ್ಲ, ಪೊಲೀಸರು ಹೇಳುವಂಥದ್ದು, ಅಂದರೆ ಬಂದಂಥ ಪೊಲೀಸರು ಹೇಳಿದಂಥ ಸುದ್ದಿಗಳಲ್ಲಿ ಬಂದಂಥ ಮಾಹಿತಿಗಳನ್ನು ನಾನು ಅದನ್ನು ಹೇಳುವಂಥದ್ದು. ಅಂದರೆ ಈ ರೀತಿಯೆಲ್ಲ ಆಗಿದೆ ಅಂತ ಹೇಳುವಾಗ ಉಲ್ಲೇಖ ಆಗಿರುವಂಥದ್ದು. ಸೊ ಅಂದರೆ ಅವರೆಲ್ಲ ಮಾಡಿಕೊಳ್ತಾರೆ ಅಂತ. ಮತ್ತು ಇವತ್ತು ಎರಡನೇ ಗಲಾಟೆ ಆಗಿರುವಂಥದ್ದು ಇದು ಅಡುಗೆ ಮಾಡುವವರಲ್ಲಿ. ಯಾಕೆಂದರೆ ಹಿಂದೂ ಮತ್ತು ಮುಸ್ಲಿಮಲ್ಲೂ ಬೇರೆ ಬೇರೆ ಬ್ಯಾರಕ್ಗಳಲ್ಲಿ ಇರ್ತಾರೆ, ಎ ಮತ್ತು ಬಿ ಬ್ಯಾರಕ್ಗಳಲ್ಲಿ. ಆದರೆ ಅಡುಗೆ ಮಾಡುವಾಗ ಆ ಥರ ಇರೋದಿಲ್ಲ. ಅಡುಗೆಯಲ್ಲಿ ಅವರು ಎಷ್ಟೋ ಸಮಯದಿಂದ ಅಡುಗೆ ಮಾಡ್ತಾರೆ, ಒಂದು ಕಾಂಬಿನೇಷನ್ ಇರ್ತದೆ, ಚೆನ್ನಾಗಿರ್ತಾರೆ. ಅವರೇ ಊಟ ಕಳಿಸೋದು ಹಾಕೋದು ಇರೋದ್ರಿಂದ, ಮಾಡೋದು ಇರೋದ್ರಿಂದ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ, ಮತ್ತು ಅಡುಗೆಗೆ ಹಾಕಿಸ್ಕೊಂಡು ಸ್ವಲ್ಪ ಲಾಭ ಕೂಡ ಆಗ್ತದೆ. ಅಂದರೆ ಏನೆಲ್ಲ ಮಾಡಿದಾಗ ಅವರೇ ಮಾಡಲಿಕ್ಕೆ ಆಫರ್ಗಳು ಬಂದಾಗ ಅವರಿಗೆ ಕುಡಿಲಿಕ್ಕೆ ತಿನ್ನಲಿಕ್ಕೆಲ್ಲ ಉಚಿತವಾಗಿ ಸಿಗ್ತದೆ, ಮತ್ತು ರೇಟ್ ಕೂಡ ಅದರಲ್ಲಿ ಪಾಲು ಇರ್ಬೋದು. ಸೊ ಹಾಗಾಗಿ ಅಡುಗೆ ಮತ್ತು ತುಂಬ ಸಮಯದಿಂದ ಇದ್ದವರಲ್ಲಿ ಅಡುಗೆಯನ್ನು ಮಾಡ್ತಾರೆ, ಹಳೆಯ ಆರೋಪಿಗಳು ಇರೋದನ್ನು. ಸೊ ಈಗ ಅಲ್ಲಿ ಅಡುಗೆ ಮಾಡ್ತಾ ಇರುವಂಥ ಆರೋಪಿಗಳು ಪರಸ್ಪರ ಹೊಡೆದದ್ದು ಹಿಂದೂ ಮತ್ತು ಮುಸ್ಲಿಂ ಅಂತ ಬಂದಿದ್ದು ಮಾಹಿತಿ ಬಂದಿರೋದು. ಅದನ್ನು ಇನ್ನು ಪೊಲೀಸರು ಖಚಿತಪಡಿಸಬೇಕಷ್ಟೇ. ಸೊ ಅದು ಹೀಟ್ ಏನಿದೆ ಈಗ ಇಡೀ ದೇಶಾದ್ಯಂತ, ಪಾಕಿಸ್ತಾನ ಇದು ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಒಂದು ಧರ್ಮ ಎರಡು ಧರ್ಮಗಳ ನಡುವೆ ಒಂದು ಹೀಟ್ ಇರ್ತದೆ, ಗೊತ್ತಿಲ್ಲದೆ ಯಾರೋ ಮಾಡಿದ್ದು. ಆದರೆ ಅದನ್ನು ಧರ್ಮದ ವಿಭಾಗದಲ್ಲಿ ಹೋಗಿ ಒಂಥರ ಹೀಟ್ ಇರ್ತದೆ. ಇಲ್ಲೂ ಅಷ್ಟೇ, ಅಲ್ಲಿ ಅವರಿಗೆ ಹೊಡೆದಿದ್ದಾರೆ ಇವರಿಗೆ ಹೊಡೆದಿದ್ದಾರೆ ಅಂತ ಅವರಿಗೆ ನಿನ್ನೆ ರಾತ್ರಿ ಇದು ಆ ಒಂದು ಹೀಟ್ ಇರ್ತಲ್ಲ, ಇವರು ಆ ಕೈದಿಗಳು ಕ್ರಿಮಿನಲ್ಗಳು ಅವರ ಹತ್ರ ಸಹನೆ ಪೇಷಂಟ್ ಇಲ್ಲಿರುತ್ತೆ. ಆ ಹೀಟೇ ಒಂದು ಮುಂದುವರಿದ ಭಾಗವಾಗಿ ಮಾತು ಗಲಾಟೆಗೆ ತಿರುಗಿ ಗಲಾಟೆ ಹೊಡೆದಾಟ ಆಗಿರ್ಬೋದು. ಅಂದರೆ ಇದೆಲ್ಲ ನೋಡುವಾಗ ಜೈಲಿನೊಳಗೆ ಕೂಡ ಧರ್ಮಗಳ ನಡುವೆ ಗಲಾಟೆ ಅಲ್ಲ, ಅದು ನಾವು ಹೇಳಲಿಕ್ಕೆ ಸುಲಭ. ಧರ್ಮ ಒಟ್ಟಿಗೆ ಬಿಟ್ಟು ಸೌಹಾರ್ದದಿಂದ ನೀವು ಬಿಟ್ಟು ನೋಡಿದ್ರೆ ಗಲಾಟೆ ಹೊಡೆದಾಟ ಜೈಲಿನ ಒಳಗಡೆ ಮನ ಪರಿವರ್ತನೆ ಆಗುವಂತಹ ಸ್ಥಳ ಇಲ್ಲಿ, ಅಲ್ಲಿ ಮನ ಪರಿವರ್ತನೆ ಅಲ್ಲ. ಅದು ಬಿಟ್ಟು ನೋಡಿದ್ರೆ ಕೈಕಾಲು ಮುರಿದು ಹೊಡೆದು ಹಾಕಿ ಎಷ್ಟೋ ಗಲಾಟೆಗಳಾಗ್ತವೆ. ಅಂದರೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಡೆಯುವುದಿಲ್ಲ ಈ ಸೌಹಾರ್ದ ಇರುವಂಥದ್ದು. ಯಾಕೆಂದರೆ ಕ್ರಿಮಿನಲ್ಗಳಾಗಿರೋದ್ರಿಂದ ಅವರು ಪಳಗದೆ ಈ ಸಮಾಜದಲ್ಲೇ ಪಳಗಲಿಲ್ಲ. ಅವರು ಅಲ್ಲಿ ಹೋಗಿ ಪಳಗಿಸೋದು ವ್ಯವಸ್ಥೆ ಇಲ್ಲ, ಅಲ್ಲಿ ಹೋದ ನಂತರ ಪಳಗಿಸುವಂಥ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ಹಾಗಾಗಿ ಅಪರಾಧಗಳು ತಪ್ಪಿಸಬೇಕು. ಈಗ ಎ ಬ್ಯಾರಕ್ ಮುಸ್ಲಿಂ, ಹಿಂದೂ ಅಂತ ಮುಸ್ಲಿಂ ಅಂತ ಹಾಕೋದಲ್ಲ, ಆದರೆ ಗಲಾಟೆ ಹಾಕಬಾರ್ದು. ಭದ್ರತೆ ದೃಷ್ಟಿಯಿಂದ ಆ ಕಡೆ ಸಪ್ರೇಟ್ ಸೆಲ್ಗಳ ಇದು ಬ್ಯಾರಕ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ಮುಸ್ಲಿಮರನ್ನೇ ಹಾಕೋದು, ಇನ್ನೊಂದು ಕಡೆ ಹಿಂದೂಗಳನ್ನೇ ಹಾಕೋದು. ಆದರೆ ಅದಕ್ಕೆ ಅಪವಾದಗಳು ಇರ್ತದೆ. ನಮ್ಮ ಪತ್ರಕರ್ತ ನವೀನ್ ಸೂರಂಜ್ ಅವರು ಹೇಳಿದ್ದಾರೆ, ಅವರ ಬರೆದುಕೊಂಡಾಗ ಅವರಿಗೆ ಬಹುಶಃ ರಶೀದ್ ಮಲಬಾರಿ ಕೂಡ ಇದ್ನೋ ಅಂತ ಇರಬೇಕು ಆ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ಅವರು ಮುಸ್ಲಿಮರ ಬ್ಯಾರಕ್ನಲ್ಲಿದ್ದರು, ಅವರು ಚೆನ್ನಾಗಿ ನೋಡಿಕೊಂಡ್ರು ಅಂತ ಅವ್ರು ಬರೀತಾರೆ. ಅಂದರೆ ಕೆಲವರು ಅಪವಾದಗಳಿರ್ತದೆ, ಎಲ್ಲರೂ ಅಪವಾದ ಅಂತ ಇರೋದಿಲ್ಲ ಅಲ್ಲಿ. ಓಕೆ 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 ಎಸ್ ಸರ್. ಜೊತೆಗೆ ಇಲ್ಲಿ ಈಗ ಸುಹಾಸ್ ಶೆಟ್ಟಿ ಹತ್ಯೆ ಮರ್ಡರ್ಗೂ ಜೊತೆಗೆ ನಿನ್ನೆ ಆಗಿರುವಂತಹ ಗಲಾಟೆ, ಅಂದ್ರೆ ಇದು ರಿವೆಂಜ್ನ ಆಗಿರುವಂತಹ ರೀತಿಯಲ್ಲಿ ನಾವು ತಿಳಿದುಕೊಳ್ಳಕ್ಕಾಗಲ್ಲ ಇದನ್ನು. ಅಲ್ಲಲ್ಲ, ಅದು ನಾವು ತಿಳಿದುಕೊಳ್ಬಹುದು ನೀವು, ಆದ್ರೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ಇಷ್ಟರ ಮಟ್ಟಿಗೆ ಈ ಸಮಸ್ಯೆಗಳು ಆಗ್ತಾ ಇದೆ ಅಂತ ಬಂದಾಗ, ಈಗ ನೋಡಿ ಇವತ್ತು ಬರ್ಕೆ ಪೊಲೀಸರು ಬಂದ್ರು, ಅಲ್ಲಿ ನಿನ್ನೆ ಈ ರೀತಿ ಆಗಿದೆ. ನಿನ್ನೆ ಒಂದು ದಿನದ ಮಟ್ಟಿಗಾದ್ರೂ ಕೂಡ ಇವತ್ತು ಸ್ವಲ್ಪ ಹೊತ್ತು ಕೂಡ ಕಂಟ್ರೋಲ್ ಮಾಡುವಂತ ಶಕ್ತಿಯೂ ಕೂಡ ಇಲ್ವಾ ನಮ್ಮ ಡಿಪಾರ್ಟ್ಮೆಂಟ್ಗೆ? ಅಂದ್ರೆ ನಿನ್ನೆ ಅಷ್ಟು ದೊಡ್ಡ ಸಮಸ್ಯೆ ಆಗಿದೆ, ಅಷ್ಟು ದೊಡ್ಡ ಸೆನ್ಸೇಷನಲ್ ನ್ಯೂಸ್ ಆಗಿದೆ, ನಾವು ಕಂಟ್ರೋಲ್ ಮಾಡ್ಬೇಕು. ನಮ್ಮ ಮೇಲೆ ಕಪ್ಪು ಚುಕ್ಕೆ ಬರುತ್ತೆ, ನಮ್ಮ ಡಿಪಾರ್ಟ್ಮೆಂಟ್ಗೆ ಮರ್ಯಾದೆ ಇದೆ, ಆ ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು ಅಂತ ಬಂದಾಗೆಲ್ಲ ಅದು ಒಳಗಡೆ ಜೈಲು ಸಿಬ್ಬಂದಿಗಳದ್ದು ಜೈಲು ಇಲಾಖೆಗೆ ಬರ್ತದೆ. ಅಲ್ಲಿ ಸಿಬ್ಬಂದಿಗಳು ದೊಡ್ಡ ಈಗ ಒಂದು 400 ಜನಕ್ಕೆ ಬೇಕಾದಷ್ಟು ಸಿಬ್ಬಂದಿ ಅಲ್ಲಿ ಇದ್ದಾರೆ, 300 ಜನಕ್ಕೆ. ಅಷ್ಟು ಜನ ಸಿಬ್ಬಂದಿಗೆ ಆಗುವ ಜಾಗ ಇದೆಯಾ? ಅಷ್ಟು ಜನರನ್ನು ಪ್ರತ್ಯೇಕವಾಗಿ ಇಡ್ಲಿಕ್ಕೆ ಈಗ
ಕ್ರಿಮಿನಲ್ಗಳೆಲ್ಲ ಒಟ್ಟಾಗಿ ಗುಂಪಾಗಿದ್ರೆ ಸ್ಟ್ರಾಂಗ್ ಆಗಿರ್ತಾರೆ ಅಂತ. ಪ್ರತ್ಯೇಕವಾಗಿ ಸೆಲ್ ಒಳಗಿದ್ದು ಇವರು ಮಾತ್ರ 2-3 ಜನ ಹೋಗಿ ಸೆಲ್ನೊಳಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ರೆ ಇವರು ಸ್ಟ್ರಾಂಗ್ ಆಗ್ತಾರೆ. ಎಲ್ಲ ಒಟ್ಟಾಗಿ ಇವರು ಒಂದು 20 ಜನ ಇದ್ದು ಸಿಬ್ಬಂದಿ ಇದ್ರು ಏನ್ ಮಾಡ್ಲಿಕ್ಕೆ ಆಗ್ತದೆ 400 ಜನ ಕೈದಿಗಳ ನಡುವೆ? ಅಂದ್ರೆ ಅದು ವ್ಯವಸ್ಥೆ ಬದಲಾಗಬೇಕು, ಮೂಲಭೂತವಾಗಿ ಇಲ್ಲಿ ವ್ಯವಸ್ಥೆ ಬದಲಾಗಬೇಕಾದಂತ ಅಗತ್ಯ ಇದೆ. ಓಕೆ, ಈಗ ಜಾಮರ್ ಸಮಸ್ಯೆ ಈಗಲೂ ಕೂಡ ಇದೆಯಾ ಅಥವಾ ಹೋಗಿದೆ? ಜಾಮರ್ ಒಳಗಡೆ ಕೈದಿಗಳ ಜಾಮ್ ಆಗಿದೆ. ಮೊಬೈಲ್ ಜಾಮರ್ನಿಂದ ಹೊರಗಡೆ ಏನು ತುಂಬಾ ಜನ ಕಷ್ಟಪಡ್ತಾರೆ ಈಗಲೂ ಕೂಡ. ಈಗಲೂ ಅಂತ ನಾವು ಅನುಭವಿಸ್ತೇವೆ. ಆ ಕಡೆ ಅಲ್ಲ, ಜೈಲಿಗೆ ಹೋಗುವ ಈಗ ಬಿಜೆಪಿ ಆಫೀಸ್ಗೆ ಪ್ರೆಸ್ ಮೀಟ್ ಹೋಗ್ತೇವೆ, ಅಲ್ಲಿ ಏನು ಯಾವಾಗಲೂ ಅದಕ್ಕೆ ಜಾಮರ್ ಜೈಲಿದ ಜಾಮರ್ ಅವು ಸುಮಾರು ದೂರ ಮುಟ್ಟ 1 ಕಿಲೋಮೀಟರ್ ಹೇಳಿ ಸಿಟಿಯಲ್ಲಿ 1 ಕಿಲೋಮೀಟರ್ ಹೇಳಿದ್ರು ಹೃದಯವಾಗ ಅಂತ. ಎಷ್ಟು ಶಿಕ್ಷಣ ಸಂಸ್ಥೆಗಳು ಕವರ್ ಆಗ್ತದೆ. ಅದು ಹಾರ್ಡ್ ಕೋರ್ ಸಿಟಿ ಅಂದ್ರೆ ಒಂದು ಮೀಡಿಯಾ ಹೌಸ್ಗಳಿದೆ, ಅಂದ್ರೆ ಶಿಕ್ಷಣ ಟ್ಯೂಟೋರಿಯಲ್ ಶಿಕ್ಷಣ ಸಂಸ್ಥೆಗಳು ಎಲ್ಲ, ಬಿಜೆಪಿ ಆಫೀಸ್, ರಾಜಕೀಯ ಬ್ಯಾಂಕ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ತುಂಬಾ ಇದೆ ಅಲ್ಲಿ. ಇವರು ಲೆಕ್ಕ ಪರಿಶೋಧಕರು, ಲಾಯರ್ಸ್ಗಳು ಎಲ್ಲರೂ ಕೂಡ, ಯಾರಿಗೂ ಕೂಡ ಏನ್ ಮಾಡಕ್ಕಾಗಿಲ್ಲ. ಮೊದಲು ಎಲ್ಲಿವರೆಗೆ ಅಂತ ಹೇಳಿದ್ರೆ ಹೊರಗಿನವ್ರು ಬಂದವರು ಅಲ್ಲಿ ಊಟ ಆದ್ಮೇಲೆ ಫೋನ್ ಪೇ ಗೂಗಲ್ ಪೇ ಮಾಡ್ಲಿಕ್ಕೆ ಹೋದ್ರೆ ಇಲ್ಲ, ತುಂಬಾ ಜನ ಸಮಸ್ಯೆ ಆಗಿದೆ. ಮತ್ತೆ ಅಲ್ಲಿ ಕಾಮನ್ ಸಮಸ್ಯೆ ಆದ್ರಿಂದ ಮತ್ತೆ ಈಗ ಹೇಳ್ತಾರೆ ನಮ್ಮ ಒಬ್ಬರು ರವಿಕಾಂತ್ ಅಂತ ಅವ್ರ ಶಿಕ್ಷಣ ಸಂಸ್ಥೆ, ಈಗ ಗೂಗಲ್ ಪೇ ಫೋನ್ ಮಾಡ್ಲಿಕ್ಕೆ ಆಗುವಷ್ಟು ಮಾತ್ರ ಕೊಡ್ತಾ ಇದ್ದಾರಾ ಅಲ್ಲ. ಅಂದ್ರೆ ಯಾವುದು ಕ್ಲಾಸ್ ಮಾಡ್ಲಿಕ್ಕೆ, ಆನ್ಲೈನ್ ಕ್ಲಾಸ್ ಮಾಡ್ಲಿಕ್ಕೆ, ವಿಡಿಯೋ ಇದು ಕಾನ್ಫರೆನ್ಸ್ ಅಂತದ್ದು ಯಾವ್ದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಕೆಲವರು ಕೇಬಲ್ ವ್ಯವಸ್ಥೆ ಇರ್ತದಲ್ಲ, ಕೇಬಲ್ ಹಾಕೊಂಡ್ರೆ ಅದು ಆಗುದಿಲ್ಲ. ಅದು ಜಿಯೋ ಅಂತೂ ಸಿಗುದಿಲ್ಲ ಅಂತ, ಅದು 5G ಮತ್ತೆ 4G ಮಾಡುವಂತ. ಇನ್ನು BSNL ಇದೆಲ್ಲ ಸ್ವಲ್ಪ ಏರ್ಟೆಲ್ ಸ್ವಲ್ಪ ಸಿಗ್ತದೆ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಿದ್ದಾಗ ಈ ಜಾಮರ್ಗಳನ್ನ ಹಾಕಿ ಏನ್ ಸಾಧಿಸಿದ್ರು ಇವ್ರುಗಳು ಅಂತ ಪ್ರಶ್ನೆ. ನೋಡಿ, ಇಂಥ ಘಟನೆಗಳು ಮರುಕಳಿಸ್ತಾನೆ ಇದೆ, ಇದೆಲ್ಲ ಆಗ್ತಾನೆ ಇದೆ. ಅಲ್ಲಿ ಜನ ಜಾಸ್ತಿ ಆಗಿ ಜೈಲಿನಲ್ಲಿ ಹೊರಗಡೆ ಜಾಮ್ ಆಗಿದೆ. ಅಲ್ಲ, ವಾಟ್ ಇಸ್ ದ ಯೂಸ್ ಅಂತೇಳಿ ಏನ್ ಮೆಸೇಜ್ ಕೊಡ್ತಾರೆ ಇವ್ರುಗಳು ಅಂತ ಹೇಳಿ ನಮ್ಮ ಸೊಸೈಟಿಗೆ. ಅಂದ್ರೆ ಈ ಜನರಿಗೆ ಬರೆ ಹಾಕ್ತಾರೆ, ಜಾಮರ್ಗಳನ್ನು ಹಾಕಿ ಈ ರೀತಿ ಸಮಸ್ಯೆಗಳಾದಾಗ ಕಂಟ್ರೋಲ್ ಮಾಡಕ್ಕೆ. ಸಂಜೆ 6 ಗಂಟೆ ನಂತರ ಸಿಗ್ನಲ್ ಫಾಸ್ಟ್ ಹೋಗ್ತದಂತೆ. ಅದು ಹೇಗೆ ಅಂತೆ? ಬಹುಶಃ ರಾತ್ರಿಯೇ ಮೋಸ್ಟ್ಲಿ ಕಾಲ್ ಮಾಡೋದು. ಈಗ ಅಲ್ಲಿ ಫೇಸ್ಬುಕ್ ಅಪ್ಲೋಡ್ ಮಾಡಿದ್ದಂತಹ ವಿಷಯಗಳಿದೆ. ಅಲ್ಲಿ ಪಾರ್ಟಿ ಮಾಡಿ, ಜೈಲಿನ ಒಳಗೆ ಪಾರ್ಟಿ ಮಾಡಿ ಒಂದು ಅದು 5-6 ವರ್ಷ ಆಯ್ತು. ಅದು ದೊಡ್ಡ ವೈರಲ್ ಆಗಿತ್ತು. ಆರೋಪಿಗಳು ಪಾರ್ಟಿ ಮಾಡಿ ಫೋಟೋ ಸೋಷಿಯಲ್ ಮೀಡಿಯಾದಲ್ಲೇ ಹಾಕೊಂಡಿದ್ದಾರೆ, ಅಂದ್ರೆ ಫೇಸ್ಬುಕ್ ನಲ್ಲಿ, ಅವರದಲ್ಲಿ, ಇನ್ಸ್ಟಾದಲ್ಲೆಲ್ಲ. ಅಂದ್ರೆ ಅಲ್ಲಿವರೆಗೂ ಸಂಭ್ರಮಾಚರಣೆ ಅಲ್ಲ. ಬೇರೆ ಜೈಲಿನಲ್ಲೂ ಆಗ್ತದೆ. ಈ ಇಲ್ಲೂ ಮಂಗಳೂರಿನಲ್ಲಿ ಜೈಲಿನಲ್ಲೂ ಜೋರಿದೆ ಅಷ್ಟೇ. ನೀವು ದರ್ಶನ್ ಪ್ರಕರಣದಲ್ಲಿ ನೋಡ್ಲಿಲ್ವಾ? ಅವರಿಗೆ ರಾಜ ಮರ್ಯಾದೆ ಮತ್ತೆ ರೇಟ್ 1 to 10. ಹಾಗೆ ನೋಡಿದ್ರೆ ನಮ್ಮ ಕೆಲವೊಂದು ಕಾಫಿ ಕೆಫೆಗಳಲ್ಲೂ ಕೂಡ 10 ರೂಪಾಯಿ ಕಾಫಿಗೆ 200 ರೂಪಾಯಿ ಎಲ್ಲ ಇದೆ. ಅಲ್ಲಿಗೆ ಓಡಿಸಿದ್ರಲ್ಲ 50 ರೂಪಾಯಿ, 60 ರೂಪಾಯಿ, 80 ರೂಪಾಯಿವರೆಗೆ ಹೋಗ್ತದೆ. ಅಂದ್ರೆ ಅಷ್ಟು ದೊಡ್ಡ ಅಂದ್ರೆ ಮಂಗಳೂರಿನ ಕೈದಿಗಳೇನು ಅದೇನು ತುಟ್ಟಿ ಅಂತ ಅನ್ಸುದಿಲ್ಲ. ಮತ್ತೆ ಕಲೆಕ್ಷನ್ ಮಾಡಿಯೇ ಅವರು ಅದನ್ನ ತಗೊಳ್ತಾರೆ. ಓಕೆ, ಹಾಗಾದ್ರೆ ಇದು ಸರಿಯಾಗ್ಲಿಕ್ಕಿಲ್ಲ, ಸರಿಯಾಗುದು ಕಷ್ಟ. ನಾನು ಹೇಳುದು ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸರ್ಕಾರ ಮೂಲಭೂತವಾಗಿ. ಜನಪ್ರತಿನಿಧಿಗಳಂತ ಬಂದಾಗ ನೆನಪಾಯ್ತು ಸರ್, ವೇದವ್ಯಾಸ್ ಅವರು ಶಾಸಕರು, ಇಲ್ಲಿನ ಶಾಸಕರೇ, ಅವರು ಅಲ್ಲಿ ಬಹಳಷ್ಟು ಪ್ರೊಟೆಸ್ಟ್ ಗಳನ್ನ ಮಾಡಿದ್ರು. ಅಲ್ಲಿ ಕೂತ್ರು, ಬಿದ್ರು, ಎದ್ರು ಎಲ್ಲ ಮಾಡಿದ್ರು, ಬಹಳಷ್ಟು ಜನ ಸೇರಿಸಿದ್ರು. ಆದ್ರೆ ಯಾರಿಗೂ ಕೂಡ ಏನ್ ಮಾಡಕ್ ಆಗಲ್ಲ. ಜಾಮರ್ ಹೋಗ್ಬೇಕು ಅಂತ ನಿಟ್ಟಿನಲ್ಲಿ ಮಾಡಿದಂತಹ ಪ್ರತಿಭಟನೆ ಏನಾಗಿಲ್ಲ. ಹಾಗಾದ್ರೆ ಸೊ ಮಾಡಕ್ ಆಗಲ್ಲ, ಹಾಗಾದ್ರೆ ಇಂಪಾಸಿಬಲ್ ಆಗಲ್ಲ. ಈಗ ಐವನ್ ಡಿಸೋಜಾ ಅವರು ಕೂಡ ಕೇಳಿದ್ದಾರೆ ಹೋಮ್ ಮಿನಿಸ್ಟರ್ಗೆ. ಈಗ 2009ರಲ್ಲಿ ಏನೋ ಘೋಷಣೆ ಆಯಿತು. 2015ರಲ್ಲಿ 15 ಜಾಸ್ತಿ 18ರಲ್ಲಿ 110 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯಿತು. 110 ಕೋಟಿ ಸ್ಯಾಂಕ್ಷನ್ ಆಗಿ ಆದ್ಮೇಲೆ ಕೆಲಸಗಳು ಆರಂಭ ಆಯ್ತು. 2000 ಬಿಜೆಪಿ ಗವರ್ಮೆಂಟ್ ಅಲ್ಲೇ ಆಯ್ತದೆ. ಯಡಿಯೂರಪ್ಪನವರೇ ಘೋಷಣೆ ಮಾಡಿದ್ರು 2009ರಲ್ಲಿ. ಆಮೇಲೆ ಮತ್ತೊಮ್ಮೆ ಬಿಜೆಪಿ ಗವರ್ಮೆಂಟ್ ನಲ್ಲೇ ಕೆಲಸಗಳು ಆರಂಭ ಆಯ್ತು, 105 ಕೋಟಿ. ಆಮೇಲೆ ಈಗ ಅಂದ್ರೆ ಎಲ್ಲ ಅಲ್ಲಿ ಒಂದು 63 ಮುಡಿಪು ಕುರ್ನಾಡ ಹತ್ರ ಆ ಜಾಗದಲ್ಲಿ 63 ಎಕರೆ ಜಾಗದಲ್ಲಿ ದೊಡ್ಡ ಕಟ್ಟಡಗಳೆಲ್ಲ ಆಗಿದೆ. ಇನ್ನು ಕ್ವಾರ್ಟರ್ಸ್ಗಳು ಬಾಕಿದೆ, ಜೈಲು ಕೋಣೆಗಳೆಲ್ಲ ಆಗಿದೆ. ಅಲ್ಲಿ 1,150 ಕೈದಿಗಳು ಇರ್ಬೋದಂತ ದೊಡ್ಡದಂತ ಕೇಂದ್ರ ಕಾರಾಗೃಹ ಎಲ್ಲ ಆಗಿದೆ. ಆದ್ರೆ 1-1.5 ವರ್ಷದಿಂದ ಕೆಲಸವೇ ಆಗ್ತಾ ಇಲ್ಲ ಅಂತ. ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದ ಮೇಲೆ ಕೆಲಸ ಆಗ್ತಾ ಇಲ್ಲ. ನಾವು ಪಕ್ಷ ಹೇಳುದು ಅಂತ ಬಿಜೆಪಿ 2009ರಲ್ಲಿ ಶುರು ಮಾಡಿದ್ದು. ಅದಾದ್ಮೇಲೆ
ಮತ್ತೊಮ್ಮೆ ಬಿಜೆಪಿ ಗೌರ್ಮೆಂಟ್ ಸಂದರ್ಭದಲ್ಲೇ ಅದರದ್ದು ಮೊದಲನೇ ಹಂತದ ಕಾಮಗಾರಿಯಾಗಿ ಕಾಂಟ್ರಾಕ್ಟ್ಗೆ ಇದೆಲ್ಲ ಹಣ ಎಲ್ಲ ಬಂತು. ಈಗ ನೋಡಿದ್ರೆ ಪಾಳು ಬಿದ್ದಾಗಿದೆ, ಅಲ್ಲಿ ಏನೋ ಬೇಡದಿದ್ದೆಲ್ಲ ಕೆಲಸಗಳು ನಡೆಯುವ ಎಲ್ಲ ಸಾಧ್ಯತೆಗಳಿವೆ. ಅದು ಸ್ಪೀಕರ್ ಖಾದರ್ ಅವರ ವಿಧಾನಸಭಾಧ್ಯಕ್ಷರ ಅವರ ಕ್ಷೇತ್ರಕ್ಕೆ ಬರುವಂತ ಮುಡಿ ಕರ್ನಾಟಕ ಜಾಗ. ಅವರಿಗೆ ಅವರು 1,000 ಕೋಟಿ ಏನೋ ಅನುದಾನ ತಂದಿದೆ ಅಂತ ಹೇಳ್ತಾರೆ. ಅಲ್ಲಿ 1,000 ಕೈದಿಗಳಿಗೆ ಆಗುವಂತ ಒಳ್ಳೆ ವ್ಯವಸ್ಥೆ, ಅಂದ್ರೆ ಅದು ಕೈದಿಗಳು ಹೊರಗೆ ಬರದ ನೆಟ್ವರ್ಕ್, ಅಂದ್ರೆ ಇಲ್ಲಿ ಹಾಗೆ ಸಿಟಿ ಹತ್ರ ವಿಡಿಯೋ ಮಾಡ್ಲಿಕ್ಕೆ ಅಂತ ಅಲ್ಲಿ ಯಾವುದೇ ಅವಕಾಶಗಳಿರೋದು. ಮತ್ತೆ ಸ್ಪೇಸ್ ಕೂಡ ದೊಡ್ಡದು ಇದ್ದು ಆಟ ಆಡ್ಲಿಕ್ಕೆ ಅಥವಾ ಒಂದು ಒಳ್ಳೆಯ ಮನಪರಿವರ್ತನೆ ಆಗುವಂತ ಎಲ್ಲ ಸಾಧ್ಯತೆಗಳು ಅಲ್ಲಿಗೆ ಹೋದ್ರೆ ಖಂಡಿತ ಇರ್ತದೆ. ಹಾಗೆ ಇಲ್ಲಿಂದ ಜೈಲು ಸ್ಥಳಾಂತರ ಆದರೆ ಇಲ್ಲಿಯ ಬಿಸ್ನೆಸ್ಗೆ ಡೌನ್ ಆಗ್ತದೆ. ಉದಾಹರಣೆಗೆ IT ಕಂಪನಿಗಳು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆದರೆ ಇಲ್ಲಿಯ ಬಿಸ್ನೆಸ್ ಡೌನ್ ಆಗ್ತದೆ, ಇದಾಗ್ತದೆ ಅಂತ ಸಮಸ್ಯೆಗಳಿರ್ತದೆ. ಬಟ್ ಜೈಲು ಹೋಗಿ ಇಲ್ಲಿಯ ಬಿಸ್ನೆಸ್ ಡೌನ್ ಆಗ್ತದೆ ಆ ಥರ ಏನೋ ಭಯ ಭೀತಿ ಬೇಡ. ಅಥವಾ ಖಾದರ್ ಅವರಿಗೆ ಆ ಕಡೆ ಅವರ ಗಾಂಜಾ ಬಿಸ್ನೆಸ್ ಡೌನ್ ಆಗ್ಬೋದು ಅಲ್ಲ, ಇವನ್ 1,000 ಮಂದಿ ಕೈದಿಗಳು ಆ ಕಡೆ ಬಂದ್ರೆ ಖಾದರ್ ಅವರಿಗೆ ವೋಟರ್ಸ್ ಏನೂ ಸಿಗ್ಲಿಕ್ಕಿಲ್ಲ. ಬಟ್ ಅವ್ರು ಸಪರೇಟ್ ಆಗಿ ಅವ್ರದ್ದೊಂದು ಕೇಂದ್ರ ಕಾರಾಗೃಹದ ಪ್ರದೇಶ, ಅದು ಯಾವುದೇ ಅಲ್ಲಿ ಸಮಸ್ಯೆ ಆಗುದಿಲ್ಲ. ಸೊ ಸ್ಪೀಕರ್ UT ಖಾದರ್ ಅವ್ರೀಗೇನು ಇದು ಧಾರ್ಮಿಕ ಯಾತ್ರೆಯಲ್ಲಿ ಇದ್ದಾರೆ. ಬಟ್ ಅವರು ಅದು ಮನಸ್ಸು ಮಾಡಿದ್ರೆ ಖಂಡಿತ ತಕ್ಷಣ ಅದಕ್ಕೆ ಏನು 2ನೇ ಹಂತದ ಕಾಮಗಾರಿ 190 ಕೋಟಿ 195 ಕೋಟಿ ಬೇಕು. ಜಿಲ್ಲಾಧಿಕಾರಿ ಕಚೇರಿ ಎಷ್ಟು ಚಂದ ಆಯ್ತು, ಕಾಂಗ್ರೆಸ್ ಕಾಲದಲ್ಲಿ ಆಗಿತ್ತು ಅಂತ ಮೊನ್ನೆ ವೈದಾಸ್ ಕಾಮತ್ರಿಗೆ ಇವರು ಸಿದ್ದರಾಮಯ್ಯ ಹೇಳಿದ್ರು. ಇದು ಬಿಜೆಪಿ ಕಾಲದಲ್ಲಿ ಆಗಿದ್ದಂತೂ 195 ಕೋಟಿ ಬಿಜೆಪಿ ಕಾಲದಲ್ಲೇ ಮೊದಲ ಹಂತದಲ್ಲಿ ಅನುದಾನ ಬಿಡುಗಡೆ ಆಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೇ ನಿಂತಿದೆ. ಆಗ ಸಿದ್ದರಾಮಯ್ಯನವರು ಕೇಳಿದ್ರು ಅದೇ ರೀತಿ 4 ವರ್ಷ ಕೇಂದ್ರದಲ್ಲೂ ಮತ್ತೆ ರಾಜ್ಯದಲ್ಲೂ ನಿಮ್ದೇ ಸರ್ಕಾರ ಇತ್ತಲ್ಲ, ನಿಮಗೆ ಜಿಲ್ಲಾಧಿಕಾರಿ ಕಚೇರಿ ಮಾಡ್ಲಿಕ್ಕೆ ಏನಾಗಿತ್ತು ಅಂತ. ಇಲ್ಲೂ ಅದೇ ರೀತಿ ಕ್ವಶನ್ ಕೇಳೋದಾದ್ರೆ, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಮ ಸರ್ಕಾರದಲ್ಲಿ ಯಾಕೆ ಅದು ನೆನೆಗುದಿಗೆ ಬಿಡುವಂಥದ್ದು, ಬಿಜೆಪಿ ಸರ್ಕಾರದಲ್ಲಿ ಅದಕ್ಕೆ ಚಾಲೆಂಜ್ ಸಿಗ್ತಾ ಇದೆ, ನೀವ್ಯಾಕೆ ಮಾಡ್ತಾ ಇಲ್ಲ ಅಂತ ಆ ಪ್ರಶ್ನೆಗಳನ್ನು ಕೇಳ್ಬೋದು. ಅಂದ್ರೆ ಅದು ರಾಜಕೀಯ ಪ್ರೇರಿತ, ಅದು ಕೇಳ್ಬೋದು ಅಂತ. ಯಾಕಂದ್ರೆ ನಮ್ಗೆ ಆಗಬೇಕಷ್ಟೇ. ಅವರಿಗೆ ನಾವು ಯಾಕೆ ಅಂತ ಅವರಿಗೆ ಒಂಥರ ಪ್ರಚೋದನೆ ಅಂದ್ರೆ ಕೊಡೋದು, ಹಿಂಗೆ ಕೆಲಸ ಮಾಡಿ ಅಂತ ಅಷ್ಟೇ. ಮತ್ತೆ ನಾಳೆ ಕೈದಿ ಕೆಲವರಿಗೆ ಒಂದು ಹೆದರಿಕೆ ಇರ್ತದೆ. ಒಂದು ಜೈಲು ಅಥವಾ ಉದ್ಘಾಟನೆ ಮಾಡಿದ್ರೆ ಎಲ್ಲ ಒಂದು ಕಡೆ ನಾನು ನೋಡಿದ್ದು, ಜೈಲು ಯಡಿಯೂರಪ್ಪನವರು ಯಾವುದು ಓದಿದಾಗ ನೆನಪು, ಯಾರೋ ದೊಡ್ಡ ಜನ ಜೈಲನ್ನ ಉದ್ಘಾಟನೆ ಮಾಡಿದ್ರು, ಮತ್ತೆ ಅವರೇ ಅದಕ್ಕೆ ಆ ಸೇಲಿಗೆ ಹೋದ್ರು ಅಂತ. ಹಾಗಾಗಬಾರ್ದು ಅಂತ ಏನು ಹೆದರಿಕೆ ಕೆಲವರಿಗೆ ಆ ತರ ಇರ್ತದೆ. ಆದ್ರೆ ಸಿದ್ದರಾಮಯ್ಯರಿಗೆ ಅಂತ ನಂಬಿಕೆಗಳಿಲ್ಲ, ಅಂತ ನಂಬಿಕೆಗಳಿಲ್ಲ. ಬಟ್ ಇತ್ತೀಚೆಗೆ ಅವರು ಸ್ವಲ್ಪ ದೇವರ ಬಗ್ಗೆ ಏನು ಉಡಾಪೆ ಇದು ಮಾತಾಡಿದ್ ನಾನು. ಸಿಂಧೂರ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಅವರು ಸಿಂಧೂರವನ್ನು ಹಾಕೊಂಡು ಬಂದಿದ್ರು. ಸೊ ಅವರು ಒಳ್ಳೆ ಆಡಳಿತಗಾರ, ಮತ್ತೆ ಅವರು ಕರೆಕ್ಟ್ ಇದ್ದಾರೆ. ಸ್ವಲ್ಪ ಉಡಾಪೆ ಮತ್ತು ಸ್ವಲ್ಪ ಅವರ ವೋಟ್ ಬ್ಯಾಂಕ್ ಬಗ್ಗೆ ಅವರು ಮಾತಾಡ್ಬೋದು ವಿನಃ ಅವರು ಹೃದಯ ಉದಾರವಿದೆ. ಸೊ ಅವ್ರು ಇದ್ರಲ್ಲೂ ಕೂಡ ಯಾವುದು ಈ ನಾಳ್ದು ಬಂದು ಅವರೇ ಹೇಳಿ ನಮ್ಮ ಕಾಲದಲ್ಲಿ ಜೈಲು ಇಷ್ಟು ದೊಡ್ಡ ಜೈಲು, ಇಷ್ಟು ಕೋಟಿ ಮೊತ್ತದ ಜೈಲು, ದೊಡ್ಡ ಇಲ್ಲಿಯ ಪಾರಂಪರಿಕ ಶೈಲಿ ಬೇಕಾದ್ರೆ ಏನೋ ಮಾಡ್ಕೊಳ್ಳಿ, ಏನು ಕೈದಿಗಳಾದ್ರೂ ಅವ್ರಿಗೆ ನಮ್ಮವರೇ. ಅದಕ್ಕೆ ಹೊರಗಡೆ ವಿನ್ಯಾಸಗಳನ್ನು ಚೆಂದ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಒಂದು ಒಳ್ಳೆಯ ಜೈಲು ಅಲ್ಲಿ ಕೇಂದ್ರ ಆದರೆ ಸೆಂಟ್ರಲ್ ಜೈಲು ಅಲ್ಲಿ ಆದರೆ ನಮ್ಗೆ ಈ ಭಾಗದ ಜನರಿಗೆ ಏನು ಸ್ವಲ್ಪ ರಿಲೀಫ್ ಆಗ್ತದೆ. ಯಾಕಂದ್ರೆ ಇಲ್ಲಿ DC ಆಫೀಸ್ ಹೋಯ್ತು, ಅದು ಇದ್ರೂ ಏನ್ ಸಮಸ್ಯೆ ಇರ್ಲಿಲ್ಲ, ಸಂತೋಷ ಆಯ್ತು. ಈಗ ಜೈಲೊಂದು ಆ ಕಡೆ ಹೋದ್ರೆ ಜನದಟ್ಟಣೆ ಸ್ವಲ್ಪ ಕಡಿಮೆ ಆಗ್ಬೋದು. ಮತ್ತೆ ಈಗ ಆ ಕಡೆ ಈ ಕಡೆ ಹೋಗುವಾಗ ಅಲ್ಲಿ ಏನು ಈಗ ಹೊಸದಾಗಿ ಕಾವಲು ಕಾಯ್ತಾ ಇದಾರೆ ಹೊರಗಡೆಯಿಂದ ವಿಶೇಷ ಪಡೆ ಅಂತ, ಯಾರು ಬಿಸಾಡಬಾರ್ದು ಅಂತ ಗಾಂಜಾ, ಮತ್ತೆ ಅಲ್ಲಿ ಗಾಡಿ ನಿಲ್ಲಿಸಬಾರ್ದು ಅಂತ ಎಲ್ಲ ಇದು ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ, ಅಂದ್ರೆ ಆ ಕಡೆ ಈ ಕಡೆ. ಸೊ ಇದೆಲ್ಲ ನಿಲ್ತದೆ ಅಲ್ಲಿ. ಎಲ್ಲಿ ಆ ಭಾಗದಲ್ಲಿ CC ಕ್ಯಾಮರಾ ಸರ್ವೆಲೆನ್ಸ್ ಒಂದೊಂದು ಇಟ್ಟರೆ, ಭದ್ರತಾ ಪಡೆಗಳನ್ನು ಇಟ್ಟರೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಬಟ್ ಈ ನಗರ ಮಧ್ಯದಲ್ಲಿ ಅದು ಬೇಡ. ಆಶ್ರಮೊಮ್ಮೆ ತೀರ್ಮಾನ ಆಗಿತ್ತು, ಜೈಲು ಮಧ್ಯಭಾಗದ ಆ ಜೈಲು ಒಳ್ಳೆ ಚೆನ್ನಾಗಿ ಕಟ್ಟಿದ್ದಾರೆ. ಯಾಕಂದ್ರೆ ಹಳೆ ಜೈಲಿರುವಾಗಲೂ ನಾವು ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ತಾ ಇದ್ವಿ. ಹೊಸ ಜೈಲಾದ್ಮೇಲೆ ಅಲ್ಲಿ ನಾವು ನೋಡಿದ್ವಿ, ಅಂದ್ರೆ ಮಾಡಿದ್ವಿ. ಅದನ್ನ ಒಡಿಬೇಕು ಅಂತ ಕೂಡ ಯೋಗೀಶ್ ಭಟ್ರೊಮ್ಮೆ ಶಾಸಕರಾಗಿದ್ದಾಗ ಅದೇನೋ ಪ್ರಸ್ತಾವ ಕೂಡ ಹಾಕಿದ್ದು. ಮತ್ತೆ ಅದನ್ನು ಬೇಡ ಅಂತ ತುಂಬಾ ಸಮಯ ಆಗಿದೆ, ಇದು ಇರ್ಲಿ ಅಂತ ಆಯ್ತು. ಬಟ್ ಈಗ ಒಂದು ವಸ್ತು ಕಟ್ಟಡ ಅಲ್ಲಿ ಆಗಿದೆ, ಅರ್ಧ ಆಗಿದೆ. ಅರ್ಧ ಅಂದ್ರೆ ಜೈಲು ಆಗಿದೆ, ಇನ್ನು ಕ್ವಾರ್ಟರ್ಸ್, ಇನ್ನು ಉಳಿದಂತೆ ಪೂರಕವಾದಂಥದ್ದು ಕೆಲಸಗಳು ಬಾಕಿ ಇದೆ. ಸೊ
ಸೊ ಆದಷ್ಟು ಬೇಗ 6 ತಿಂಗಳೊಳಗೆ ಮಾಡ್ತೇನೆ ಅಂತ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಅಂತ ಸ್ಟೇಟ್ಮೆಂಟ್ ಒಂದು ನೋಡಿದೆ. ಸೊ ಆದಷ್ಟು ಬೇಗ ಇದು ಜೈಲು ಅಲ್ಲಿಗೆ ಹೋದರೆ ಈ ತರ ವಿಡಿಯೋಗಳು ಸಿಗ್ಲಿಕ್ಕಿಲ್ಲ. ಘಟನೆ ಆದ್ಮೇಲೆ ನಾವು ಪೊಲೀಸರು ಅಥವಾ ಜೈಲು ಸಿಬ್ಬಂದಿ ಹೇಳಿದ್ದಷ್ಟೇ ನಾವು ವರದಿ ಮಾಡಬೇಕಾಗ್ತದೆ. ಕರೆಕ್ಟ್ ಅಲ್ವಾ? ಓಕೆ, ಸರಿ. ಎಸ್ ಸರ್, ಇದು ಸದ್ಯ ಮಂಗಳೂರು ಕೇಂದ್ರ ಕಾರಾಗೃಹ ಬಹಳಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಥವಾ ಅವ್ಯವಸ್ಥೆಯ ಆಗರ ಆಗಿ ಹೋಗಿದೆ. ಬಹಳಷ್ಟು ಅಂದ್ರೆ ಕೇಂದ್ರ ಕಾರಾಗೃಹ ಅಂತ ಬಂದಾಗ ಅಲ್ಲಿ ಮನ ಪರಿವರ್ತನೆ ಆಗಬೇಕು ಕೈದಿಗಳು. ಅಂದ್ರೆ ಇಲ್ಲಿ ಕೈದಿಗಳು ಮತ್ತಷ್ಟು ಹಾರ್ಶ್ ಆಗಿ ಬಿಹೇವ್ ಮಾಡ್ತಾರೆ. ಇಲ್ಲಿ ತನಕ ಅಂತ ಬಂದು ತಾವು ನೋಡಿದ್ರಿ, ಮರ್ಡರ್ ಕೂಡ ಆಗುತ್ತೆ, ಜೊತೆಗೆ ಮಾರಕಾಸ್ತ್ರಗಳಿಂದ ದಾಳಿಯನ್ನು ಕೂಡ ಮಾಡ್ತಾರೆ, ಜೊತೆಗೆ ಕಲ್ಲನ್ನು ಬಿಸಾಡ್ತಾರೆ, ಏಕಾಏಕಿ ಅಲ್ಲಿ ಹಲ್ಲೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಇದು ಮಂಗಳೂರು ಕೇಂದ್ರ ಕಾರಾಗೃಹ ಕಪ್ಪು ಚುಕ್ಕಿಯಾಗಿ ಬದಲಾಗ್ತಾ ಇರೋದು ದುರಂತದ ಸಂಗತಿ. ಸೊ ಆದಷ್ಟು ಬೇಗ ಇದಕ್ಕೆ ಸರಿಯಾಗಿರುವಂತಹ ಒಂದು ಪರಿಹಾರ ಸಿಗಲೇಬೇಕಾಗುತ್ತೆ. ಜೈಲಿನಿಂದ ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಮಂಗಳೂರು ಜನರ ಒಂದು ಕೋರಿಕೆ. ಯಾಕಂದರೆ ಈಗಾಗಲೇ ಜಾಮರಿಂದ ಸ್ಥಳೀಯರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ನಿನ್ನೆ ಒಂದು ಘಟನೆ, ಜೊತೆಗೆ ಇವತ್ತು ಕೂಡ ನಡೆದಿರುವಂಥ ಒಂದು ಘಟನೆ, ಡಿಪಾರ್ಟ್ಮೆಂಟ್ ಅಲರ್ಟ್ ಆಗಬೇಕಾಗುತ್ತೆ. ಜೊತೆಗೆ ನಮ್ಮ ಅಧೀಕ್ಷಕರು, ಜೊತೆಗೆ ಅಲ್ಲಿನ ಜೈಲಿನ ಸಿಬ್ಬಂದಿಗಳು ತಮ್ಮ ಕೆಲಸವನ್ನು ಮತ್ತಷ್ಟು ರಫ್ ಆ್ಯಂಡ್ ಟಫ್ ಆಗಿ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಬಹಳಷ್ಟು ಸಮಸ್ಯೆಗಳನ್ನು ತಂದು ಒಡ್ಡುವಂಥದ್ರಲ್ಲಿ ಸಂಶಯವೇ ಇಲ್ಲ. ಯಾಕಂದರೆ ಪ್ರೆಸೆಂಟ್ ಸಿಚುವೇಶನ್ ಆ ರೀತಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನು, ವಿವರಣೆಯನ್ನು ನಮ್ಮ ಜೊತೆ ಜಿತೇಂದ್ರ ಕುಂದೇಶ್ವರ್ ಅವರು, ಹಿರಿಯ ಪತ್ರಕರ್ತರು ಕೊಟ್ಟಿದ್ದಾರೆ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು